ನಮಸ್ಕಾರ ವೀಕ್ಷಕರೇ, ಸಕಾಲ ದೌರ್ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಯಾವುದೇ ಒಂದು ಸರ್ಕಾರದ ಯೋಜನೆಯಲ್ಲಿ ಅದು ಅನುಷ್ಠಾನಕ್ಕೆ ಬರಬೇಕಾದ್ರೆ ಬಂದಾದ್ಮೇಲೆ ಹೇಗೆ ಜನರಿಗೆ ಮುಟ್ಟುತ್ತೆ, ಅದರಿಂದ ಜನರಿಗೆ ಉಪಯೋಗವಾಗುತ್ತಾ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇದೆಲ್ಲವನ್ನ ಆಯಾಮವನ್ನು ತಗೊಂಡು ಜನರಿಗೊಂದು ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನಿದೆ, ಡಿ.ವಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಸುರೇಶ್ ಕುಮಾರ್ ಅವರು ನಗರಾಡಳಿತ ಸಚಿವರಾಗಿದ್ದರು. ಆವಾಗ ಸಕಾಲ ಅನ್ನುವಂತಹ ಒಂದು ಯೋಜನೆ ತಂದರು. ಆದರೆ ಆ ಸಕಾಲ ಅನ್ನುವಂತಹ ಯೋಜನೆ ಎಷ್ಟರ ಮಟ್ಟಿಗೆ ಇವತ್ತಿಗೆ ಜಾರಿಯಲ್ಲಿದೆ, ಎಲ್ಲ ಸರ್ಕಾರದ ಅಧಿಕಾರಿಗಳು ಯಾವ ರೀತಿಯಾಗಿ ಇದನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತಿದ್ದಾರೆ ಅನ್ನೋದಕ್ಕೆ ತಿಳಿಸ್ಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಡಳಿತ ಮಂಡಳಿ ಸದಸ್ಯರು, ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ ಬೆಂಗಳೂರು ಮಾಜಿ ಅಧ್ಯಕ್ಷರು, ಸಾಣೂರು ಗ್ರಾಮ ಪಂಚಾಯತ್ನ ನರಸಿಂಹ ಕಾಮತ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ಹೇಳಿದಾಗೆ ಸರ್ಕಾರ ಯಾವುದೇ ಒಂದು ಕಾನೂನಿರಲಿ, ಯಾವುದೇ ಒಂದು ರೂಲ್ಸ್ ಇರಲಿ, ಸರ್ಕಾರಿ ಅಧಿಕಾರಿಗಳು ಫಾಲೋ ಮಾಡಬೇಕು ಅಂತ ಇದೆ. ಈಗ ಸಕಾಲದಡಿ ಯೋಜನೆ ಯಾವುದೇ ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಫಾಲೋ ಮಾಡದೇ ಇರುವಂಥದ್ದು. ಸಕಾಲ ಅಂದ್ರೆ ಏನು, ಆ ಯೋಜನೆಯ ಉದ್ದೇಶ ಏನು ಅಂತ ನೀವು ಈಗಾಗಲೇ ವೀಕ್ಷಕರಿಗೆ ತಿಳಿಸಿರುವಂತೆ ಡಿ.ವಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರುವಾಗ, ಸುರೇಶ್ ಕುಮಾರ್ ಅವರು ನಗರಾಡಳಿತ ಸಚಿವರಾಗಿರುವಾಗ ಬಹಳ ಒಂದು ಮುತುವರ್ಜಿಯಿಂದ, ಮಹತ್ವಾಕಾಂಕ್ಷೆಯಿಂದ ತಂದಂತಹ ಯೋಜನೆ ಇದು. ಅಂದರೆ ಸರ್ಕಾರಿ ಸೇವೆಗಳು, ನಾಗರಿಕ ಸೇವೆಗಳು ಅದು ಕಾಲಮಿತಿಯೊಳಗೆ ಸಿಗಬೇಕು ಅಂತೇಳಿ. ಈಗ ನಮಗೆ ಹೇಗೆ ವ್ಯವಸ್ಥೆ ಇದೆ ಅಂತ ಹೇಳಿದರೆ, ಒಬ್ಬ ಅರ್ಜಿದಾರ ಅರ್ಜಿಯನ್ನು ಕೊಟ್ಟರೆ ಅದು ಅಧಿಕಾರಿಯ ಮರ್ಜಿಯಲ್ಲಿ ವಿಲೇವಾರಿ ಆಗ್ತದೆ. ಅದು ಅವನಿಗೆ ಎಷ್ಟು ಬೇಗ ಸಿಗಬೇಕು, ಅದರಲ್ಲಿ ಏನು ತುರ್ತು ಇದೆ ಅದನ್ನು ಆಲೋಚನೆ ಮಾಡದೆ ಆ ಅರ್ಜಿಯನ್ನು ವಿಳಂಬ ಮಾಡಿದಷ್ಟು ಅಧಿಕಾರಿಗೆ ಲಾಭ ಜಾಸ್ತಿ ಎನ್ನುವಂತಹ ಪ್ರವೃತ್ತಿ ಈಗ ನಮ್ಮಲ್ಲಿ ಜಾಸ್ತಿ ಕಾಣ್ತಾ ಇದೆ. ಭ್ರಷ್ಟಾಚಾರಕ್ಕೆ ಇದು ಮೂಲ ಆಗ್ತಾ ಇದೆ. ಯಾವಾಗ ಸಕಾಲ ಕಾಯ್ದೆ ಜಾರಿಗೆ ಬಂತು, ಕರ್ನಾಟಕ ನಾಗರಿಕ ಸೇವೆಗಳ ಅಧಿನಿಯಮ ಜಾರಿಗೆ ಬಂತು, ಇದರಲ್ಲಿ 897 ಸೇವೆಗಳಿಗೆ ಸಕಾಲದ ಮೂಲಕ ಅರ್ಜಿ ಕೊಟ್ಟರೆ ಕಾಲಮಿತಿಯೊಳಗೆ ಆ ಸೇವೆ ಸಿಗುವಂತಹ ಅಧಿನಿಯಮ ಇದು. ಇದು ಕಾನೂನು, ಇದು ಯೋಜನೆ ಅಲ್ಲ. ಈ ಕಾನೂನು ಅಡಿಯಲ್ಲಿ ಆ ಕಾಲಮಿತಿಯೊಳಗೆ ಅರ್ಜಿದಾರನಿಗೆ ಸೇವೆ ಸಿಗದಿದ್ದರೆ ಪ್ರತಿದಿನ, ವಿಳಂಬವಾದ ದಿನಕ್ಕೆ ಪ್ರತಿದಿನ 20 ರೂಪಾಯಿ ಅಧಿಕಾರಿಯ ಅಕೌಂಟಿಂದ ಅರ್ಜಿದಾರನಿಗೆ ಹೋಗುವಂಥ ವ್ಯವಸ್ಥೆ ಇದೆ. ನಿರಂತರವಾಗಿ ಅವನು 7 ಅರ್ಜಿಯನ್ನು ಬಾಕಿ ಉಳಿಸಿಕೊಂಡ್ರೆ ಇಲಾಖಾ ಮಟ್ಟದ ತನಿಖೆ ಮಾಡಿ ಅವನ ಬಡ್ತಿಯನ್ನು ಕೂಡ ತಡೆ ಹಿಡಿಬೋದು, ಇನ್ನಿತರ ಇಲಾಖಾವಾರು ಶಿಸ್ತು ಕ್ರಮವನ್ನು ಕೈಗೊಳ್ಳಬಹುದು. ಇಷ್ಟೊಂದು ಸಕ್ಷಮವಾದಂತಹ ಈ ಕಾಯ್ದೆ ಇವತ್ತು ಅನುಷ್ಠಾನ ಹಂತದಲ್ಲಿ ವಿಫಲ ಆಗಿದೆ. ಇವತ್ತು ರಾಜಕೀಯ ಇಚ್ಛಾಶಕ್ತಿ ಇಲ್ಲದಿದ್ದರೆ, ಅಧಿಕಾರಿಗಳದ್ದೇ ದರ್ಬಾರು ಆದರೆ ಏನು ಆಗ್ತದೆ ಎನ್ನುವುದಕ್ಕೆ ಈ ಸಕಾಲ ಕಾಯ್ದೆಯೇ ಸಾಕ್ಷಿ. ಇಡೀ ಸರ್ಕಾರದಲ್ಲೇ ಒಂದು ನಾಗರಿಕ ಸೇವೆ ಜನರಿಗೆ ಕಾಲಮಿತಿಯೊಳಗೆ ಸಿಗಬೇಕು ಎನ್ನುವಂಥದ್ದು 7 ವರ್ಷದ ಹಿಂದೆ ಸಕಾಲ ಕರ್ನಾಟಕ ನಾಗರಿಕ ಸೇವೆಗಳ ಅಧಿನಿಯಮವಾಗಿ ಜಾರಿಗೆ ಬಂತು. ಆದರೆ ಇವತ್ತು ಅನುಷ್ಠಾನ ಹಂತದಲ್ಲಿ ಎಷ್ಟರವರೆಗೆ ಸೋತಿದೆ ಅಂತ ಹೇಳಿದರೆ, 64 ಇಲಾಖೆಗಳಲ್ಲಿ 8881 ಅರ್ಜಿಗಳು ವಿಲೇವಾರಿಯಾಗಿದೆ, ಉಳಿದಿದೆ. ಅದು ಶಿಸ್ತು ಕ್ರಮಕ್ಕಾಗಿ ಕಾಯ್ತಾ ಇದೆ. ಇಲ್ಲೊಂದು ಗಮನಿಸಬೇಕಾದಂತಹ ವಿಷಯ, ಈಗಾಗಲೇ ಈ ಒಂದು ಕಾಯ್ದೆ ಬಂದು, ಯೋಚನೆ ಬಂದು ಸಾಧಾರಣ ಒಂದು 7 ವರ್ಷ ಆಗ್ತಾ ಬಂತು. ಆದರೂ ಕೂಡ ಸರಿಯಾದಂತಹ ವ್ಯವಸ್ಥೆಯಲ್ಲಿ ಆಗದೇ ಇರುವಂಥದ್ದು. ನಾರ್ಮಲ್ ಆಗಿ ಯಾವುದೇ ಒಂದು ನಾರ್ಮಲ್ ಟೈಮ್ ಪೀರಿಯಡ್ ಕೊಡೋದಾದ್ರೆ ಒಂದು 2 ರಿಂದ 3 ವರ್ಷ ಬೇಕಾಗಬಹುದು. ಸರ್ಕಾರ ಯಾವುದೇ ಒಂದು ಅನುಷ್ಠಾನ ಅಥವಾ ಕಾನೂನು ತಗೊಂಡು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು 3 ವರ್ಷ ಬೇಕಾಗಬಹುದು ಅಂತ. ಇದು 3 ವರ್ಷ ಹೋಗಿ 8 ವರ್ಷ ಆಗ್ತಾ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಇದು ಸಾರ್ವಜನಿಕರಿಗೂ ಕೂಡ ತಲುಪ್ತಾ ಇಲ್ಲ ಈ ಒಂದು ಸೌಲಭ್ಯ. ಮತ್ತೆ ಸಾರ್ವಜನಿಕರಲ್ಲಿ ಕೂಡ ಈ ಸಕಾಲ ಸೌಲಭ್ಯದ ಕೊರತೆ ಇದೆಯಾ ಅನ್ನುವಂಥದ್ದು ಮಾಹಿತಿ ಬಗ್ಗೆ ಇದರಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕೇನಂತ ಹೇಳಿದರೆ, ಮಥಾಯಿ ಎನ್ನುವಂಥ ಒಬ್ಬರು ರಾಜ್ಯ ಮಟ್ಟದ ಅಧಿಕಾರಿಗಳು, ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಈ ರೀತಿ 64 ಇಲಾಖೆಗಳಲ್ಲಿ ಇಷ್ಟೊಂದು ಅರ್ಜಿಗಳು, ಸಾವಿರಾರು ಅರ್ಜಿಗಳು ವಿಲೇವಾರಿ ಆಗದೇ ಇದೆ. ಇದರಲ್ಲಿ ಮುಖ್ಯವಾಗಿ ಇಂತಿಂತಹ ಅಧಿಕಾರಿಗಳ ಲೋಪ ಇದೆ, ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸುದೀರ್ಘವಾದಂತಹ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾರೆ. ಆದರೆ ಆ ಮುಖ್ಯಮಂತ್ರಿಗಳು ಪತ್ರವನ್ನು ನೋಡಿ ಸಿಡಿಮಿಡಿಗೊಳ್ತಾರೆ. ಸಿಡಿಮಿಡಿಗೊಂಡು ಕೂಡಲೇ ಮಾಡಿದ ಕೆಲಸ ಏನಂತ ಹೇಳಿದರೆ, ಮಥಾಯಿ ಅವರಿಗೆ ಕೊಟ್ಟಂತಹ ವಾಹನವನ್ನು ಹಿಂದಕ್ಕೆ ತಗೊಂಡದ್ದು, ಅವರ ಸಿಬ್ಬಂದಿಯನ್ನು ಹಿಂದಕ್ಕೆ ತಗೊಂಡದ್ದು, ಅವರನ್ನು ಕೂಡಲೇ ಅವರಿಗೆ ಏನೇನು ಸರ್ಕಾರಿ ಸೌಲಭ್ಯ ಕೈಗೊಂಡ್ರು. ಇದು ಏನು ತೋರಿಸ್ತಿದೆ ಅಂತ ಹೇಳಿದರೆ, ಒಬ್ಬ ಪ್ರಾಮಾಣಿಕ ಅಧಿಕಾರಿ ಒಂದು ವ್ಯವಸ್ಥೆಯಲ್ಲಿ ದೋಷವನ್ನು ಒಬ್ಬ ಮುಖ್ಯಮಂತ್ರಿಗೆ ನೇರವಾಗಿ ಪತ್ರ ಬರೆದ್ರೂ ಕೂಡ ಅದು ತಪ್ಪು ಅನ್ನುವ ಭಾವನೆ ಇವತ್ತು ಯಾವಾಗ ಒಬ್ಬ ಮುಖ್ಯಮಂತ್ರಿಗೆ ಬರ್ತದೆ, ಆ ಯೋಜನೆಯ ಸೋಲು ಅದರಲ್ಲಿ ಅಡಗಿದೆ. ಒಂದು ದುರ್ವರ್ತನೆಯಿಂದಾಗಿ, ದುರಹಂಕಾರದಿಂದಾಗಿ ಈ ಅಧಪತನದೆಡೆಗೆ ಹೋಯಿತು ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗ್ತಾ ಇದೆ. ಇನ್ನೊಂದು ನಾರ್ಮಲ್ ಆಗಿ ನೋಡೋಕೆ ಹೋದ್ರೆ, ಈಗ ಸಾಕಷ್ಟು ಜನರು ವೀಕ್ಷಕರು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀರಾ. ಯಾವುದೇ ಒಂದು ಸರ್ಕಾರಿ ಕೆಲಸಕ್ಕೆ ಹೋದ್ರೂ ಕೂಡ ಒಂದು 10 ದಿನ ಆಗುವಂತಹ ಕೆಲಸವನ್ನ ತಿಂಗಳಗಟ್ಟಲೆ ಅಲಿಸುವಂಥದ್ದು. ಹಾಗಾದ್ರೆ ಇದು ಯಾವುದಕ್ಕೆ ಅಂತ, ಯಾವ ಕಾರಣಕ್ಕೆ? ತಿಂಗಳಗಟ್ಟಲೆ ಅಲಿಸಿದ್ರೆ ಮಾತ್ರ ಅಧಿಕಾರಿಗೆ ಏನಾದರೂ ಲಾಭ ಇದೆ. ಅದನ್ನು ಕಾಲಮಿತಿಯೊಳಗೆ ಕೊಟ್ಟರೆ ಅಧಿಕಾರಿಗೆ ಮೆಚ್ಚುಗೆ ಮಾತ್ರ ಜನರಿಂದ ಸಿಗ್ತದೆ ವಿನಃ ಉಳಿದದ್ದು ಏನು ಆರ್ಥಿಕ ಲಾಭ ಸಿಗುವುದಿಲ್ಲ. ಭ್ರಷ್ಟಾಚಾರಕ್ಕೆ ಮೂಲವೇ ಇದು.
ವಿಳಂಬ ಮಾಡಿದಷ್ಟು ಅಲ್ಲಿ ಹಣದ ವ್ಯವಹಾರ ಜಾಸ್ತಿ ಆಗ್ತದೆ, ಮಧ್ಯದಲ್ಲಿ ಏಜೆಂಟರು ಹುಟ್ಕೊಳ್ತಾರೆ. ಇದೊಂದು ದೊಡ್ಡ ದಂಧೆಯಾಗಿದೆ. ಇವತ್ತು ವಿಶೇಷವಾಗಿ 9/11 ಅನ್ನು ಅರ್ಜಿಯನ್ನು ಇವತ್ತು ಸಕಾಲದ ಅಡಿಯಲ್ಲಿ ಇಲ್ಲ. ಅದು ವಿಶೇಷವಾಗಿ ನಮ್ಮ 2 ಜಿಲ್ಲೆಗಳಲ್ಲಿ ಈ 9/11 ಎನ್ನುವಂಥದ್ದು ಒಂದು ದೊಡ್ಡ ದಂಧೆಯಾಗಿ ಪರಿಣಮಿಸಿದೆ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಇವತ್ತು ಒಂದು ಕನ್ವರ್ಷನ್ಗಾಗಿರ್ಲಿ ಅಥವಾ ಆರ್ಟಿಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ರೀತಿಯಾಗಿ ಸಕಾಲ ಕಾಯ್ದೆಯಡಿ ಈ 9/11 ಅನ್ನು ತರಬೇಕು ಅನ್ನುವಂತಹ ಬೇಡಿಕೆಯನ್ನು ಮೊನ್ನೆ 23ನೇ ತಾರೀಕು ನಡೆದಂತಹ ಜಿಲ್ಲಾಧಿಕಾರಿಗಳ ಕಚೇರಿಯ ಸಮ್ಮುಖದಲ್ಲಿ ನಡೆದಂತಹ BJP ಪಂಚಾಯತ್ ರಾಜ್ ಪ್ರಕೋಷ್ಠದ ವತಿಯಿಂದ ನಾವೊಂದು ಪ್ರತಿಭಟನಾ ಸಭೆಯನ್ನು ಮಾಡಿದ್ದೆವು. ಅದರಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ದೇವೆ, ಕನಿಷ್ಠ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಇಲಾಖೆಗಳಲ್ಲಿ ಎಷ್ಟು ಅರ್ಜಿಗಳು ವಿಲೇಯ ಆಗದೆ ಬಾಕಿ ಇದೆ ಅದನ್ನು ಕೂಡಲೇ ಆ ಅಧಿಕಾರಿಗಳಿಗೆ ಸೂಚಿಸಬೇಕು, ಅಥವಾ ಅದನ್ನು ಬಾಕಿ ಇರಿಸಿಕೊಂಡ ಅಧಿಕಾರಿಗಳ ಮೇಲೆ ಕಾಯ್ದೆಯ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಈಗ ಸಾಮಾನ್ಯವಾಗಿ ಸರ್ಕಾರಿ ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ, ಸಪೋಸ್ ಇನ್ ಕೇಸ್ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಯಾವುದೊಂದು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಲಿಕ್ಕೆ ಹೋದ್ರೆ ಸಾಕಷ್ಟು ದಿನಗಳು ತಗೊಳ್ತದೆ. ಆಕ್ಚುಲಿ ಏನಂತ ಹೇಳಿದ್ರೆ, ಸರ್ಕಾರದ ಕೆಲವೊಂದು ಕಾನೂನುಗಳಿದೆ, ಇಂಥದ್ದು ಇಂತಿಷ್ಟು ದಿನಕ್ಕೆ ಮಾಡಿಕೊಡ್ಬೇಕು ಅಂತ. ಅದಕ್ಕಾಗಿಯೇ ಕೂಡ ಸಕಾಲದ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರುವಂಥದ್ದು. ಹಾಗಾಗಿ ಅದೆಷ್ಟೋ ಮಂದಿ ಇದರಿಂದ ಸಫರ್ ಆಗಿರ್ತೀರಾ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆ, ಕಾಲ್ ಮಾಡಿ ಮಾತಾಡ್ಬೋದು. ಎಸ್ ಸರ್, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ನಾನು. ಈಗಾಗಲೇ DV ಸದಾನಂದ ಗೌಡ ಅವರ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಕಾಯ್ದೆ ತಂದಿರುವಂಥದ್ದು. ನಾರ್ಮಲ್ ಆಗಿ ನೋಡೋಕೋದ್ರೆ, ಈಗ ಕಾಯ್ದೆ ಅಂತ ಹೇಳಿದ ಮೇಲೆ ಅದು ಶಿಸ್ತು ಕ್ರಮ ಇರ್ಬೋದು, ಅಥವಾ ಅಧಿಕಾರಿ ಮೇಲೆ ಕ್ರಮವನ್ನು ಕೈಗೊಳ್ಳುವಂತಹ ಒಂದು ಕ್ರಮ ಇರ್ಬೋದು. ಈಗ ನಾರ್ಮಲ್ ಆಗಿ ನಾವು ನೋಡೋಕೋದ್ರೆ ಇಷ್ಟುದ ಭ್ರಷ್ಟಾಚಾರ ಆಗ್ತಾ ಇದೆ. ಈಗ ನಾವು ನೋಡೋಕೋದ್ರೆ 8,881 ಅರ್ಜಿಗಳು ವಿಲೇವಾರಿ ಆಗದೆ ಹಾಗೆ ಉಳ್ಕೊಂಡಿರುವಂಥದ್ದು. ಹಾಗಾದ್ರೆ ಇದಕ್ಕಿಂತ ಮೇಲಿನ ಅಧಿಕಾರಿಗಳು ಪ್ರಶ್ನೆ ಮಾಡ್ಬೋದಲ್ಲ, ಅವ್ರು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ? ಅಲ್ಲ, ಮೇಲಿನ ಅಧಿಕಾರಿಗಳು ಬಹಳ ಒಂದು ವಿಚಿತ್ರ ಅಂತ ಹೇಳಿದ್ರೆ, ಇದೆಲ್ಲವನ್ನು ಮೇಲುಸ್ತುವಾರಿ ಯಾರು ಮಾಡೋದು ಅಂತ ಹೇಳಿದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. ಈ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿಯೇ 6 ಅರ್ಜಿಗಳು ವಿಲೇವಾರಿ ಮಾಡದೆ ಅವರು ಬಾಕಿ ಉಳಿಸಿಕೊಂಡಿದ್ದಾರೆ. ಅಂದ್ರೆ ಯಾರು ಇದನ್ನು ಅನುಷ್ಠಾನ ಮಾಡ್ತಾರೆ ಅವರಲ್ಲಿಯೇ ಹುಳುಕು ಇದ್ರೆ ಅವರ ಕೆಳಮಟ್ಟದ ಅಧಿಕಾರಿಗಳ ಮೇಲೆ ಅವರಿಗೆ ನೈತಿಕವಾಗಿ ಒಂದು ಬಲ ಕೂಡ ಇರುವುದಿಲ್ಲ, ಮಾತನಾಡುವ ಹಕ್ಕು ಕೂಡ ಕಳ್ಕೊಳ್ತಾರೆ ಅವರು. ಹಾಗಾಗಿ ಇದರ ಮೂಲ ಇರುವುದೇನಂತ ಹೇಳಿದ್ರೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿಯೇ ಒಂದು ರಾಜಕೀಯ ಇಚ್ಛಾಶಕ್ತಿ ಇರ್ಬೋದು, ಒಂದು ಜವಾಬ್ದಾರಿ ಅನ್ನುವಂಥದ್ದು ಆ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆಯಲ್ಲಿ ಇದ್ದರೆ ಮಾತ್ರ ಕೆಳಮಟ್ಟದವರೆಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಮತಾಯಿ ಅನ್ನುವಂತಹ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಒಬ್ಬರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ರಾಜಕೀಯ ಬಲ ಕೂಡ ಬೇಕಾಗ್ತದೆ. ನಮಗೆ ಗೊತ್ತಿರುವ ಹಾಗೆ ಇವತ್ತು ಒಂದು ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಇದ್ದರೆ ಇದೇನು ದೊಡ್ಡ ಕೆಲಸ ಅಲ್ಲ. ಅನುಷ್ಠಾನ ಹಂತದಲ್ಲಿ ಯಾವುದಾದ್ರೂ ಸೋಲುದು ಅಂತ ಹೇಳಿದರೆ ಅದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ. ಯಾವುದೇ ಒಂದು ಹೊಸ ಕಾಯ್ದೆ ಹೊಸ ಯೋಜನೆ ತಂದಾಗ ಅದು ಅನುಷ್ಠಾನ ಹಂತದಲ್ಲಿ ಸೋತ್ರೆ ಅದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇನ್ನೇನಿಲ್ಲ. ಇನ್ನೊಂದು ಕಡೆ ಹೇಳೋದಾದ್ರೆ, ಈಗ ಸರ್ಕಾರ ಎಲ್ಲೋ ಒಂದು ಕಡೆ ಈಗ ಸಕಾಲ ಭಾಗ್ಯ ಏನಿದೆ, ಈಗ ಸಕಾಲ ಕಾಯ್ದೆ ಏನಿದೆ, ಇದನ್ನು ಅನುಷ್ಠಾನ ತಗೊಳ್ ಬಂದಾಗಲೇ ಏನೋ ಒಂದು ಫಾಲ್ಟ್ ಇರಬಹುದಲ್ವಾ ಅಂತ. ಅಲ್ಲ, ಸಕಾಲದಲ್ಲಿ ಏನು ತೊಂದರೆ ಇಲ್ಲ, ಸಕಾಲ ಪ್ರಬಲವಾಗಿದೆ. ಆದರೆ ಅನುಷ್ಠಾನ ಹಂತದಲ್ಲಿ ಎಲ್ಲಿ ಕಾಲಮಿತಿಯೊಳಗೆ ಸೇವೆ ಸಿಗುವುದಿಲ್ಲ, ಮರುದಿವಸದಿಂದಲೇ ವಿಳಂಬವಾದ ದಿನಕ್ಕೆ ದಂಡ ಹಾಕುವಂತ ಪ್ರಕ್ರಿಯೆ ಬಂದ್ರೆ ಅಧಿಕಾರಿಗೆ ಸ್ವಲ್ಪ ಭಯ ಹುಡ್ತದೆ. ಈಗ ಸಕಾಲದಲ್ಲಿ ಕೂಡ ಇದೆ, ಒಂದು ದಿನ ಮಿಸ್ ಆದ್ರೆ 20 ರೂಪಾಯಿ ಅಂತ ಕೊಡ್ಬೇಕು. ಸೊ ಅದನ್ನ ಕರೆಕ್ಟ್ ಆಗಿ ಅನುಷ್ಠಾನ ಮಾಡಬೇಕಲ್ವಾ ಅಂತ ಅದನ್ನು ಮೇಲಧಿಕಾರಿಗಳಿಗೆ ಮನವಿ ಕೊಡಬೇಕು. ಹೆಚ್ಚು ಜನರಿಗೆ ಮೇಲಧಿಕಾರಿಗಳಿಗೆ ಮನವಿ ಕೊಡಬೇಕು ಎನ್ನುವಂತಹ ತಿಳುವಳಿಕೆ ಇಲ್ಲ. ಒಂದನೇದಾಗಿ ತಿಳುವಳಿಕೆ ಕೊರತೆ. ತಿಳುವಳಿಕೆ ಇದ್ದವರು ಹೋದ್ರೂ ಕೂಡ ಅದನ್ನು ಶಿಸ್ತು ಕ್ರಮ ಕೈಗೊಳ್ಳುವವರು ಇನ್ನೊಬ್ಬರು ಮೇಲಧಿಕಾರಿ, ಅವರಿಗೆ ಇಚ್ಛಾಶಕ್ತಿ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಇಲಾಖೆಯಲ್ಲಿಯೇ ತುಂಬಾ ಅರ್ಜಿಗಳು ಬಾಕಿ ಇರುವಾಗ ಅವರ ಕೆಳಮಟ್ಟದ ಅಧಿಕಾರಿ ಅಲ್ಲಿ ಬಾಕಿ ಉಳಿಸಿಕೊಂಡ ಅರ್ಜಿಯ ಮೇಲೆ ಅವರಿಗೆ ನೈತಿಕವಾಗಿ ಯಾವುದೇ ಹಕ್ಕು ಇರುವುದಿಲ್ಲ ಅದರಲ್ಲಿ. ಹಾಗಾಗಿ ಆ ಹಂತದಲ್ಲಿ ಅದು ಸೋಲ್ತದೆ. ಹಾಗಾಗಿ ಒಟ್ಟು ಸರ್ಕಾರವೇ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಈ ರೀತಿಯ ಒಂದು ವ್ಯವಸ್ಥೆ ಹರಿದು ಬಂದರೆ ಮಾತ್ರ ಇದರಲ್ಲಿ ಈ ಆಡಳಿತದಲ್ಲಿ ಬಿಗಿ ಬರಲಿಕ್ಕೆ ಸಾಧ್ಯ ಇದೆ. ಅನುಷ್ಠಾನ ಹಂತದಲ್ಲಿ ಬಿಗಿ ಬಂದರೆ ಮಾತ್ರ ಯಾವುದೇ ಅಧಿನಿಯಮ ಯಾವುದೇ ಕಾಯ್ದೆಗೆ ಬಲ ಬರ್ತದೆ. ಇನ್ನು ನಾರ್ಮಲ್ ಆಗಿ ಈಗ ಸಕಾಲ ಏನು ಕಾಯ್ದೆ ಇದೆ, ಇದರಿಂದ ಹಲವಾರು ಬಡವರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಸಕಾಲ ಅಂದ್ರೆ ಏನು, ಹೇಗೆ ಬರುತ್ತೆ, ಇದರ ಕಾಯ್ದೆ ಏನು, ಕಾನೂನು ಏನು ಅನ್ನುವಂಥದ್ದು. ಹಾಗಾದ್ರೆ ಇದನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳಬಹುದಿತ್ತಲ್ವಾ ಅಂತ. ರಾಜ್ಯ ಸರ್ಕಾರ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ಎಲ್ಲ ಪಂಚಾಯತ್ ಸದಸ್ಯರಿಗೆ ತರಬೇತಿಯನ್ನು ನೀಡ್ತಾ ಇದೆ. ಬಹುಶಃ ಇದು ಸಕಾಲ ಅನ್ನುವಂಥದ್ದು ಬರೀ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮಾತ್ರ ಅಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆಯ 43 ಸೇವೆಗಳು ಈ ಸಕಾಲದ ಅಡಿಯಲ್ಲಿ ಬರ್ತದೆ. ಆದರೆ ಒಟ್ಟು 64 ಇಲಾಖೆಗಳ 897 ಸೇವೆಗಳು ಬರ್ತದೆ. ಇದು ಪಟ್ಟಣ ಪಂಚಾಯತಿಗೂ ಬರ್ತದೆ, ಪುರಸಭೆಗೂ ಬರ್ತದೆ, ನಗರಸಭೆಗೂ ಬರ್ತದೆ, ವಿವಿಧ ಇಲಾಖೆಗಳಿಗೂ ಬರ್ತದೆ. ಸರ್ಕಾರ ಇವತ್ತು ತರಬೇತಿ ಸಂಸ್ಥೆಯನ್ನು ಇಟ್ಕೊಂಡಿದೆ.
ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ಪಂಚಾಯತ್ ಪ್ರತಿನಿಧಿಗಳು ಇಡೀ ಕರ್ನಾಟಕದಲ್ಲಿ ತ್ರಿಸ್ತರ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿದ್ದಾರೆ. ಮೈಸೂರಿನಲ್ಲಿರುವ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪಂಚಾಯತ್ ಸದಸ್ಯರಿಗೆ ತರಬೇತಿ ಮಾಡಲಿಕ್ಕೋಸ್ಕರ ಉಪಗ್ರಹ ಆಧಾರಿತ ಶಿಕ್ಷಣ ಪದ್ಧತಿಯಲ್ಲಿ ತರಬೇತಿಯನ್ನು ಕೊಡ್ತಾ ಇದೆ. ಬಹುಶಃ ಸಕಾಲವನ್ನು ಇದರಲ್ಲಿ ಸೇರಿಸಿದ್ರೆ ಹೆಚ್ಚು ಜನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಸರ್ಕಾರವೇ ತಂದಂತಹ ಈ ಕಾಯ್ದೆ ಸರ್ಕಾರ ಯಾಕೆ ಹೀಗೆ ಮಾಡ್ತಿದೆ? ಹಾಗಾದ್ರೆ ಕಾಯ್ದೆ ಬೇಡ ಇತ್ತಲ್ವಾ, ಮತ್ತೆ ಯಾಕೆ ಹಾಗಾದ್ರೆ ತಂದಿದ್ದಾಗಾದ್ರೆ? ಸರ್ಕಾರಿಯ ಇಚ್ಛಾಶಕ್ತಿಯ ಕೊರತೆ. ಡಿ.ವಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರುವಾಗ, ಸುರೇಶ್ ಕುಮಾರ್ ರವರು ನಗರಾಡಳಿತ ಸಚಿವರಾಗಿರುವಾಗ ಯಾವ ರಾಜಕೀಯ ಇಚ್ಛಾಶಕ್ತಿಯಿಂದ, ಯಾವ ಮಹತ್ವಾಕಾಂಕ್ಷೆಯಿಂದ ತಂದರೂ ಮುಂದಿನ ಸರ್ಕಾರ ಅದರಲ್ಲಿ ಸೋತಿತು ಅಂತ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಮುಂದೆ 5 ವರ್ಷಗಳ ಕಾಲ ನಿರಂತರ ಸಿದ್ದರಾಮಯ್ಯನವರು ಸರ್ಕಾರ ನಡೆಸಿದರು. ಅವರ ದುರಹಂಕಾರ, ಅವರ ದುರ್ವರ್ತನೆ ಇಡೀ ರಾಜ್ಯದ ಜನತೆಗೆ ಗೊತ್ತಿದ್ದದ್ದು. ಏನಾದರೂ ಒಂದು ಕಾಯ್ದೆಯಲ್ಲಿ ಅಥವಾ ಯೋಜನೆಯಲ್ಲಿ ಕೊರತೆ ಕಂಡು ಬಂದರೆ ಅದು ಸರ್ಕಾರದ ಗಮನಕ್ಕೆ ತಂದ ಕೂಡಲೇ ಸಿಡಿಮಿಡಿಗೊಳ್ತಾ ಇದ್ರು. ಹಾಗಾಗಿ ಈ ರೀತಿಯಾಗಿ ಯಾವುದೇ ಒಂದು ಕಾಯ್ದೆಯನ್ನು ಸರಿಪಡಿಸಬೇಕಾದ್ರೆ ಅದು ಮೇಲಿನ ಹಂತದಿಂದ ಕೆಳ ಹಂತಕ್ಕೆ ಬರಬೇಕು. ಮೇಲಿನ ಹಂತದಲ್ಲೇ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಆದರೆ ಅದು ಕೆಳ ಹಂತಕ್ಕೆ ಬರೋದೇ ಇಲ್ಲ. ಹಾಗಾಗಿ ಇವತ್ತು ಪ್ರತಿ ಇಲಾಖಾ ಮಟ್ಟದಲ್ಲಿ ತುಂಬ ಅರ್ಜಿಗಳು ಬಾಕಿ ಇರಿಸೋದ್ರಿಂದ ಯಾರಿಗೂ ಯಾರ ಮೇಲೂ ನಿಯಂತ್ರಣ ಇಲ್ಲ ಎನ್ನುವಂಥ ಪರಿಸ್ಥಿತಿ ಆಗಿದೆ. ಇನ್ನು ಸರಿಯಾದ ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಗಮನ ಹರಿಸಿದರೆ ಖಂಡಿತ ಒಂದು 6 ತಿಂಗಳ ಒಳಗೆ ಇಡೀ ಸಕಾಲವನ್ನು ಮತ್ತೊಮ್ಮೆ ಸಕ್ಷಮಗೊಳಿಸಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು ಇದಕ್ಕೆ ಕಾರಣ ಅಲ್ವಾ ಹಾಗಾದ್ರೆ ಅಂತ? ಇದೊಂದು ಅಧಿಕಾರಿಗಳ ಲಾಬಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಅಧಿಕಾರಿಗಳು ಇದು ಏನಾಗ್ತದೆ ಅಂತೇಳಿ ಕಾಲಮಿತಿಯೊಳಗೆ ಸೇವೆಯನ್ನು ಕೊಡಬೇಕಾಗ್ತದೆ. ಕಾಲಮಿತಿಯಲ್ಲಿ ಸೇವೆಯನ್ನು ಕೊಟ್ಟರೆ ಅವರಿಗೆ ಏನು ಆರ್ಥಿಕ ಲಾಭ ಇಲ್ಲ. ಜನರು ಏನು ಇವತ್ತಾಗಬೇಕು, ನಾಳೆ ಆಗಬೇಕು, ಒಂದು ವಾರದೊಳಗೆ ಆಗಬೇಕು ಅಂತ ಹೇಳಿದರೆ ಮಾತ್ರ ಅಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗ್ತದೆ. ಬಹುಶಃ ಭ್ರಷ್ಟಾಚಾರಕ್ಕೆ ಅವಕಾಶ ನಿಯಂತ್ರಣ ಈ ಕಾಯ್ದೆಯಲ್ಲಿ ಇರುವುದರಿಂದ ಇದು ಯಾರಿಗೂ ಇಷ್ಟ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಗೊತ್ತಿದೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಅರ್ಜಿ ಬರೀಲಿಕ್ಕೂ 10 ರೂಪಾಯಿ ತೆಗೆದುಕೊಳ್ಳುವಂತಹ ಏಜೆಂಟ್ರಿದ್ದಾರೆ. ಮತ್ತು ಪ್ರತಿಯೊಂದಕ್ಕೂ ಕನ್ವರ್ಷನಿಗಿರ್ಬೋದು, RTC ಇರ್ಬೋದು, ಮ್ಯೂಟೇಷನ್ ಇರ್ಬೋದು, ಬೇರೆ ಬೇರೆ ಸಣ್ಣ ಸಣ್ಣ ಕೆಲಸಕ್ಕೂ ಕೂಡ ಸಾವಿರಾರು ರೂಪಾಯಿಯನ್ನು ಕಮಿಷನ್ ರೂಪದಲ್ಲಿ ಪಡೆಯುವಂತಹ ಏಜೆಂಟರು ಅದು ಸರ್ಕಾರಿ ಮಟ್ಟಕ್ಕೆ ಹೋಗ್ತದಾ ಅಥವಾ ಮೇಲ್ಮಟ್ಟಕ್ಕೆ ರಾಜಕೀಯ ವ್ಯಕ್ತಿಗಳಿಗೆ ಹೋಗ್ತದಾ ಅನ್ನುವಂಥದ್ದು ಗೊತ್ತಿಲ್ಲ. ಅಂತೂ ಕೆಳಮಟ್ಟದಲ್ಲಿ ಏಜೆಂಟರ ಹಾವಳಿ ತುಂಬ ಇದೆ. ಇನ್ನು ದಲ್ಲಾಳಿಗಳ ವಿಷಯಕ್ಕೆ ಒಂದು ಏಜೆಂಟ್ಗಳು ಬಂದರೆ ಎಲ್ಲ ಒಂದು ಭಾಗದಲ್ಲಿಯೂ ಕೂಡ ಇವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಯಾಕೆ ಕಡಿವಾಣ ಹಾಕ್ತಾ ಇಲ್ಲ ಅನ್ನೋದು? ಸರ್ಕಾರ ಅದೇ ಹೇಳಿದೆ, ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಸಾಧ್ಯ ಇದೆ. ಏಜೆಂಟ್ರಿಗೆ ಕಡಿವಾಣ ಹಾಕೋದಕ್ಕಿಂತ ಮೊದಲು ಕಾಯ್ದೆಯನ್ನೇ ಸರಿಯಾಗಿ ಅನುಷ್ಠಾನ ತಂದರೆ ಅಲ್ಲಿ ಏಜೆಂಟ್ರಿಗೆ ಅವಕಾಶ ಇಲ್ಲ. ಏಜೆಂಟ್ರಿಗೆ ಯಾವಾಗ ಅವಕಾಶ ಇರುವುದು ಅಂತ ಹೇಳಿದರೆ, ಕಾಲಮಿತಿಯೊಳಗೆ ಸೇವೆ ಸಿಗದಿದ್ದರೆ ತುರ್ತಾಗಿ ಸೇವೆ ಬೇಕಾದರೆ ಅವರು ಏಜೆಂಟರ ಮೊರೆ ಹೋಗ್ತಾರೆ. ಅಥವಾ ಆ ಕಾಯ್ದೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿದ್ದರೆ, ಅಥವಾ ಒಂದು ಸರ್ಕಾರಿ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಿ ಅದನ್ನು ಪಡೆಯುವಂಥ ವ್ಯವಧಾನ ಇಲ್ಲದಿದ್ದರೂ ಕೂಡ ಈ ರೀತಿಯ ವ್ಯವಸ್ಥೆಗೆ ಕಾರಣ ಆಗ್ತದೆ. ಇವತ್ತು ನಾವು ಬರೇ ಬಡಜನರು ಮಾತ್ರ ಇದರಿಂದ ತೊಂದರೆಗೊಳಗಾಗ್ತಾರಂತಲ್ಲ. ಇವತ್ತು ಆರ್ಥಿಕವಾಗಿ ಸಬಲರು ಕೂಡ ಪುನಃ ನಾವು ಕಚೇರಿಗೆ ಅಲಿಯುವುದು ಯಾಕೆ? ನಮ್ಮ ಮನೆ ಹತ್ರವೇ, ನಮ್ಮ ಕಚೇರಿ ಹತ್ರವೇ ಒಬ್ಬ ಏಜೆಂಟ್ ಬರ್ತಾನೆ, ಅವನೇ ಎಲ್ಲವನ್ನು ತಗೊಂಡು ಹೋಗ್ತಾನೆ, ನಮಗೆ ಯಾವುದೇ ತಲೆಬಿಸಿ ಇರುವುದಿಲ್ಲ ಅನ್ನುವಂತಹ ಭಾವನೆ ತುಂಬಾ ಜನರಿಗಿದೆ. ಇವತ್ತು ದುಡ್ಡು ಕೊಟ್ಟರೆ ಸಾಕು ಎಲ್ಲ ಕೆಲಸ. ಈಗ ನಾರ್ಮಲ್ ಆಗಿ ಈಗ ಸರ್ಕಾರಿ ಕಚೇರಿಗಳನ್ನ ತಗೊಂಡ್ರೆ ಕಚೇರಿಯಲ್ಲಿ ಕೆಲವೊಂದು ಬ್ರೋಕರ್ಗಳನ್ನ ನೋಡುವಂಥದ್ದು. ಹಾಗಾದ್ರೆ ಸಿಬ್ಬಂದಿ ವರ್ಗದವರಿಗೂ ಕೂಡ ಗೊತ್ತಿರುತ್ತೆ, ಅಧಿಕಾರಿಗಳಿಗೂ ಕೂಡ ಗೊತ್ತಿರುತ್ತೆ ಬ್ರೋಕರ್ ಈ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಯಾಕೆ ಕ್ರಮವನ್ನು ಕೈಗೊಳ್ಳಲ್ಲ? ನೋಡಿ, ಜಿಲ್ಲಾಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳ ಮೇಲೆ ಬಿಗಿ ಹಿಡಿತವನ್ನು ಹೊಂದಿರಬೇಕು. ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಮಟ್ಟದ ಅಧಿಕಾರಿಗಳ ಮೇಲೆ ಬಿಗಿ ಹಿಡಿತ ಇರಬೇಕು. ಇದು ತಪ್ಪಿದ ತಕ್ಷಣ ಅಲ್ಲಿ ಏಜೆಂಟ್ರುಗಳು ಹುಟ್ಕೊಳ್ತಾರೆ, ಅಲ್ಲಿ ದಲ್ಲಾಳಿಗಳು ಹುಟ್ಕೊಳ್ತಾರೆ. ಬಹುಶಃ ನಾನು ಜಿಲ್ಲಾಧಿಕಾರಿಗಳಿಗೆ ಈ ಚಾನಲ್ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇವೆ, ನೀವು ಬರೇ ತಾಲೂಕು ಮಟ್ಟಕ್ಕೆ ಹೋಗೋದಲ್ಲ. ಈಗ ಬಾಪೂಜಿ ಸೇವಾ ಕೇಂದ್ರದಲ್ಲಿ 100 ಸೇವೆ ಅಂತ ಘೋಷಣೆ ಮಾಡಿದ್ದಾರೆ. ಸರಿಯಾಗಿ 3 ಸೇವೆಗಳು ಕೂಡ ಸಿಗ್ತಾ ಇಲ್ಲ. ಅದು ಯಾಕೆ ಸಿಗ್ತಾ ಇಲ್ಲ? ಜಿಲ್ಲಾಧಿಕಾರಿಗಳು ಮೊನ್ನೆ ಕಾರ್ಕಳಕ್ಕೆ ಬಂದಿದ್ದರು. ಅವರು ಎಲ್ಲ ಗ್ರಾಮ ಕರಣಿಕರಿಗೆ, PDOಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಹೋಗ್ತಾರೆ. ಆದರೆ ಎಚ್ಚರಿಕೆ ಕೊಟ್ಟರೆ ಸಾಲುವುದಿಲ್ಲ. ಅಲ್ಲಿ ಅವರಿಗೆ ಕಾರ್ಯ ಅನುಷ್ಠಾನ ಮಾಡಲಿಕ್ಕೆ ಏನು ತೊಂದರೆ ಇದೆ ಅದನ್ನು ಜಿಲ್ಲಾಧಿಕಾರಿಗಳು ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಮಟ್ಟಕ್ಕೆ ಬಂದು ಒಂದು ದಿವಸ ಪಂಚಾಯತಲ್ಲಿ ಕೂತ್ಕೊಳ್ಬೇಕು. ಬೆಳಗಿಂದ ಸಂಜೆಯವರೆಗೆ ಎಷ್ಟು ಜನ ಪಂಚಾಯತಿಗೆ ಬರ್ತಾರೆ, ಯಾವ ಅರ್ಜಿಯನ್ನು ಹಿಡ್ಕೊಂಡು ಬರ್ತಾರೆ. ಆ 100 ಸೇವೆಯಲ್ಲಿ ಕನಿಷ್ಠ 3 ಸೇವೆ ಆದರೂ ಸಿಗ್ತದಾ? ಯಾಕೆ ಸಿಗುವುದಿಲ್ಲ? ಸಾಫ್ಟ್ವೇರ್ ಸರಿ ಇಲ್ಲ, ಸರ್ವರ್ ಸರಿ ಇಲ್ಲ, ಕರೆಂಟ್ ಇಲ್ಲ, ಈ ರೀತಿಯ ಸಮಸ್ಯೆ ಇದೆ. ಇದು ವ್ಯವಸ್ಥೆಯ ದೋಷ, ತಾಂತ್ರಿಕ ದೋಷ. ಇದೆಲ್ಲವನ್ನು ನಿವಾರಣೆ ಮಾಡಿದರೆ, ಕೆಲವು ಕಡೆ ಸಿಬ್ಬಂದಿ ಕೊರತೆ ಇದೆ, DTP ಆಪರೇಟರ್ ಕೊರತೆ ಇದೆ, ಕೆಲವು ಕಡೆಯಲ್ಲಿ ಕಂಪ್ಯೂಟರ್ ವರ್ಕ್ ಆಗೋದಿಲ್ಲ, ಮೇಂಟೆನೆನ್ಸ್ ಕೊರತೆ ಇದೆ. ಇದೆಲ್ಲವನ್ನು ಗಮನಿಸಿ ಕ್ರಮ ಕೈಗೊಂಡ್ರೆ ಆಡಳಿತದಲ್ಲಿ ಬಿಗಿ ತರಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಒಂದು ಕಡೆ ಈಗ ಜಿಲ್ಲಾಧಿಕಾರಿಯವರು ಬಂದು ಹೇಳಿದ ತಕ್ಷಣ ಈಗ ತಾಲೂಕು ಮಟ್ಟದಲ್ಲಾಗಿರ್ಬೋದು, ಗ್ರಾಮ ಮಟ್ಟದಲ್ಲಾಗಿರ್ಬೋದು, ಅದನ್ನು ಪಾಲಿಸಬೇಕಾದಂಥದ್ದು ಪ್ರತಿಯೊಬ್ಬ ಅಧಿಕಾರಿಯ ಕರ್ತವ್ಯ ಆಗಿರುತ್ತೆ. ಹಾಗಾದರೆ ಯಾಕೆ ಪಾಲಿಸಲ್ಲ? ಜಿಲ್ಲಾಧಿಕಾರಿಗಳ ಮಾತಿಗೆ ಬೆಲೆನೇ ಇಲ್ವಾ ಅಂತ?
ಅಲ್ಲ, ಜಿಲ್ಲಾಧಿಕಾರಿಗಳ ಮಾತಿಗೆ ಆ ಸಂದರ್ಭದಲ್ಲಿ ಬೆಲೆ ಇರ್ತದೆ. ದಿನ ಕಳೆದಂತೆ ಪ್ರಯಾರಿಟಿ ಬೇರೆ ಆಗ್ತದೆ. ನಮ್ಗೆ ಗೊತ್ತಿದೆ, ದಿನ ಕಳೆದಂತೆ ಈಗ ಒಬ್ರು ಏನೋ ಒಂದು ಆದೇಶವನ್ನ ಕೊಡ್ತಾರೆ, ಒಂದಿನ 2 ದಿನ ಪಾಲನೆ ಮಾಡ್ತಾರೆ, ಮೊನ್ನೆ ದಿನ ಕಂಟಿನ್ಯೂ ಆಗುತ್ತೆ. ಉಸ್ತುವಾರಿ ಸಚಿವರು ಬಂದರು, 2-3 ದಿವಸ ಎಲ್ಲ ಉಸ್ತುವಾರಿ ಸಚಿವರ ಹಿಂದೆನೇ ಆಯಿತು. ಯಾರೋ ಒಬ್ಬರು ಕೇಂದ್ರ ಸಚಿವರು ಬಂದರು, ಯಾರೋ ಒಬ್ಬರು ರಾಜ್ಯ ಮಟ್ಟದ ಸಚಿವರು ಬಂದರು. ಈ ರೀತಿಯಾಗಿ ಪ್ರಯಾರಿಟಿ ಚೇಂಜ್ ಆಗ್ತದೆ. ಆದರೆ ಇದಕ್ಕೆ ಒಂದು ನಿರಂತರವಾದ ವ್ಯವಸ್ಥೆ ಇದ್ರೆ, ಅಂದರೆ ಯಾವುದೇ ಕಾಯ್ದೆ, ಯಾವುದೇ ಒಂದು ಯೋಜನೆ ಸಮರ್ಪಕವಾಗಿ ಅನುಷ್ಠಾನ ಆಗ್ತದಾ ಇಲ್ವಾ ಅಂತೇಳಿ, ಅದು ಅನುಷ್ಠಾನಾಧಿಕಾರಿಗಳು ಸರಿ ಇದ್ದರೆ ಯೋಜನೆ ಚೆನ್ನಾಗಿ ಅನುಷ್ಠಾನ ಆಗ್ತದೆ. ಇದರ ಬಗ್ಗೆ ಸರ್ಕಾರವೂ ಗಮನ ಕೊಡಬೇಕು ಮತ್ತು ಮೇಲ್ಮಟ್ಟದ ಅಧಿಕಾರಿಗಳು ಗಮನ ಕೊಡಬೇಕು. ಇವತ್ತು ನಾಗರಿಕ ಸೇವೆಗಳನ್ನು ಪೂರೈಕೆ ಮಾಡುವಾಗ ಒಂದು ಇಚ್ಛಾಶಕ್ತಿ ಎಲ್ಲ ಹಂತದಲ್ಲೂ ಇರಬೇಕು ಮತ್ತು ಜನರಲ್ಲಿಯೂ ಕೂಡ ಈ ನಿಯಮದ ಬಗ್ಗೆ ತಿಳುವಳಿಕೆ ಇರಬೇಕು. ಮತ್ತು ನಾವು ಪ್ರಾಮಾಣಿಕವಾಗಿ ಒಂದು ಕಚೇರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಕಾಲಮಿತಿಯೊಳಗೆ ಅದನ್ನು ಪಡಿತೇವೆ ಎನ್ನುವಂತಹ ಧೈರ್ಯ ಕೂಡ ನಮ್ಮಲ್ಲಿ ಇರಬೇಕು. ಹಾಗಾಗಿ ಒಂದು ಕಡೆಯಲ್ಲಿ ಮಾಹಿತಿಯ ಕೊರತೆ, ಇನ್ನೊಂದು ಕಡೆಯಲ್ಲಿ ಇಚ್ಛಾಶಕ್ತಿಯ ಕೊರತೆ, ಇನ್ನೊಂದು ಕಡೆಯಲ್ಲಿ ಒಟ್ಟು ವ್ಯವಸ್ಥೆಯೇ ಸರಿಯಿಲ್ಲ. ಹಾಗಾಗಿ ನಾವು ಒಟ್ಟು ವ್ಯವಸ್ಥೆಯ ಸುಧಾರಣೆಗೆ ಹೋಗೋದಕ್ಕಿಂತ ಇದ್ದ ವ್ಯವಸ್ಥೆಯಲ್ಲೇ ಅಡ್ಜಸ್ಟ್ ಆಗುವ ಎನ್ನುವಂತಹ ಮನೋಭಾವನೆ ಇದು ಜಾಸ್ತಿ ಆದದ್ರಿಂದ ಇನ್ನಷ್ಟು ನಮ್ಮ ಕಾಯ್ದೆಗಳು, ಹೊಸ ಹೊಸ ಯೋಜನೆಗಳು ಅನುಷ್ಠಾನ ಹಂತದಲ್ಲಿ ಸೋಲ್ತವೆ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಇದು ಅನುಷ್ಠಾನಕ್ಕೆ ಬರೋಕ್ಕಿಂತ ಮುಂಚೆ ಅಥವಾ ಇಚ್ಛಾಶಕ್ತಿಗಳ ಕೊರತೆ ಅಂತ ಹೇಳ್ತಿದ್ದೀನಿ ಸರ್. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಸಕಾಲದ ಕಾಯ್ದೆ ಏನಿದೆ ಸರಿಯಾಗಿ ಅನುಷ್ಠಾನಕ್ಕೆ ಬಂದಿದೆ, ಇದರಿಂದ ಸಾರ್ವಜನಿಕ ಯಾವ್ಯಾವ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತೀನಿ. ಅದಕ್ಕೂ ಮುನ್ನ ನಾನು ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ಸಕಾಲ ದೌರ್ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನರಸಿಂಹ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಈಗ ಇದನ್ನ ಬಿಟ್ಟು, ಈಗ ಸಕಾಲ ಕಾಯ್ದೆ ಏನಿದೆ ಅದನ್ನ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದ್ರೆ, ಈಗ ಬಾಪೂಜಿ ಸೇವಾ ಕೇಂದ್ರ ಅಂತ ಇದೆ, 100 ಸೇವೆಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ಮಾಡಿರುವಂಥದ್ದು. ಅದು ಈಗ ನೀವು ಹೇಳೋ ಪ್ರಕಾರ 3 ಸೇವೆ ಕೂಡ ಜನರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಬಾಪೂಜಿ ಸೇವಾ ಕೇಂದ್ರ ಹಿಂದಿನ ಸರ್ಕಾರದ, ಅಂದರೆ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಆ ಯೋಜನೆಯನ್ನು ಜಾರಿಗೆ ತರುವಾಗ ಪಕ್ಷಭೇದ ಮರೆತು ಎಲ್ಲರೂ ನಾವು ಸ್ವಾಗತವನ್ನು ಮಾಡಿದ್ದೆವು. ಎಚ್.ಕೆ. ಪಾಟೀಲರು, ಸನ್ಮಾನ್ಯ ಎಚ್.ಕೆ. ಪಾಟೀಲ್ರವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದಾಗ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಿಗುವಂತಹ ವಿವಿಧ ಇಲಾಖೆಗಳ ಸೇವೆಗಳು ಗ್ರಾಮ ಮಟ್ಟದಲ್ಲಿ ಜನರಿಗೆ ಸುಲಭವಾಗಿ ಸಿಗಬೇಕು ಅಂತ ಹೇಳಿ 100 ಸೇವೆಗಳ ಪಟ್ಟಿ ಮಾಡಿದರು. ಅದರಲ್ಲಿ 43 ಸೇವೆಗಳು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟದ್ದು, 39 ಸೇವೆಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದು, 17 ಇತರ ಸೇವೆಗಳು. ಈ ರೀತಿ ಒಟ್ಟು 100 ಸೇವೆಗಳನ್ನು ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಕಚೇರಿಗೆ ಹೋದರೆ ಅವರಿಗೆ ಸ್ಥಳದಲ್ಲೇ ಸಿಗಬೇಕು. ಇದು ಸಕಾಲ ಕಾಲಮಿತಿ ಅಂತಲ್ಲ. ಈಗ ಆರ್ ಟಿ ಸಿ ಅಲ್ಲಿ ಅರ್ಜಿ ಅವ್ರಿಗೆ ಸರ್ವೆ ನಂಬರ್ ಕೊಟ್ಟ ಕೂಡಲೇ 10 ರೂಪಾಯಿ ತಗೊಳ್ಬೇಕು, ಸಿಗಬೇಕು. ಈ ರೀತಿ, ಅಥವಾ ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್ ಒಂದು 3 ದಿವಸ, 5 ದಿವಸ, 7 ದಿವಸ ಒಳಗೆ ಸಿಗಬೇಕು. ಕಾಲಮಿತಿ ಅಂತ ಅಲ್ಲಿ ಇಲ್ಲದಿದ್ರೂ ಕೂಡ ಸ್ಥಳೀಯ ಮಟ್ಟದಲ್ಲೇ ಈ ಎಲ್ಲ ಸೇವೆಗಳು ಸಿಗಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆ ಲಭ್ಯ ಆಗಬೇಕಂತೇಳಿ. ಆದರೆ ಇದು ಪ್ರಥಮ ಹಂತದಲ್ಲಿ ಎಲ್ಲ ಪಂಚಾಯಿತಿಗಳಿಗೆ, ಸುಮಾರು 6,000 ಪಂಚಾಯಿತಿಗಳು ಕರ್ನಾಟಕ ರಾಜ್ಯದಲ್ಲಿವೆ, ಎಲ್ಲ ಪಂಚಾಯಿತಿಗಳಿಗೆ ಇದು ಜಾರಿಗೆ ತರಲಿಲ್ಲ. ಪ್ರಾಯೋಗಿಕವಾಗಿ ಜಿಲ್ಲೆಯ ಕೆಲವು ಪಂಚಾಯಿತಿಗಳಲ್ಲಿ ತಂದರು. ಆ ನಂತರ ವರ್ಷಗಳು ಕಳೆದಂತೆ 2-3 ವರ್ಷದಲ್ಲಿ ಇದನ್ನು ಇನ್ನಷ್ಟು ಪಂಚಾಯಿತಿಗಳಿಗೆ ವಿಸ್ತರಿಸಿದರು. ಆದರೆ ಈ ಸೇವೆಗಳನ್ನು ಬೇರೆ ಬೇರೆ ಪಂಚಾಯಿತಿಗಳಿಗೆ ವಿಸ್ತರಿಸಿದರೆ ವಿನಃ ಸೇವೆಯ ಗುಣಮಟ್ಟದಲ್ಲಿ, ಅಂದರೆ ಇದನ್ನು ಕೊಡಬೇಕಾದ್ರೆ ಕಂಪ್ಯೂಟರ್ ಸರಿಯಾಗಿರಬೇಕು, ಕಂಪ್ಯೂಟರಲ್ಲಿ ಸಾಫ್ಟ್ವೇರ್ ಸರಿಯಾಗಿರಬೇಕು, ಅದರ ಜೊತೆಗೆ ಅಲ್ಲಿ ಕರೆಂಟ್ ಹೋದರೆ ಜನರೇಟರ್ ವ್ಯವಸ್ಥೆ ಇರಬೇಕು, ಅಲ್ಲಿ ಸಿಬ್ಬಂದಿ ಇರಬೇಕು, ಸರ್ವರ್ ಸಮಸ್ಯೆ ಇರಬಾರ್ದು. ಇದೆಲ್ಲವನ್ನು ಸರ್ಕಾರ ಗಮನಿಸಲಿಲ್ಲ. ಸರ್ಕಾರ ಘೋಷಣೆ ಮಾಡಿತು ಮತ್ತು ನಾವು ಗ್ರಾಮ ಮಟ್ಟದಲ್ಲಿ ಈ ಎಲ್ಲ ಸೇವೆಗಳನ್ನು ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಘೋಷಣೆ ಮಾಡಿತೇ ವಿನಃ ಅನುಷ್ಠಾನ ಹಂತದಲ್ಲಿ ಎಲ್ಲಿ ಸೋಲ್ತಾ ಇದೆ, ಯಾಕೆ ಸೋಲ್ತಾ ಇದೆ, ಇದರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಹಾಗಾಗಿ ಇವತ್ತು ಜನ ಗ್ರಾಮ ಪಂಚಾಯತಿನ ಸೇವೆಗಳ ಬಗ್ಗೆ ದೂರುವಂತಾಗಿದೆ. ಇದಕ್ಕೆ ಮುಖ್ಯ ಕಾರಣ ಬಾಪೂಜಿ ಸೇವಾ ಕೇಂದ್ರವನ್ನು ದೂರದರ್ಶಿತ್ವ ಇಲ್ಲದೆ ತಂದಂಥದ್ದು. ಮೊನ್ನೆ ನಮ್ಮ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸಂಪುಟ ಸಭೆಯಲ್ಲಿ 2 ಮಹತ್ವದ ನಿರ್ಣಯವನ್ನು ಈ ಬಾಪೂಜಿ ಸೇವಾ ಕೇಂದ್ರಕ್ಕೆ ಸಂಬಂಧಪಟ್ಟಕ್ಕೆ, ಈ ಸ್ಥಳೀಯ ಮಟ್ಟದಲ್ಲಿ ಸೇವೆ ಸಿಗುವ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ರಾಜ್ಯ ಸರ್ಕಾರದ ಪ್ರಮುಖ ನಿರ್ಣಯವನ್ನು ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ. ಏನಂತ ಹೇಳಿದರೆ, ಅಟಲ್ಜಿ ಸ್ನೇಹ ಕೇಂದ್ರ ತಾಲೂಕು ಮಟ್ಟದಲ್ಲಿ, ಅಟಲ್ಜಿ ಸ್ನೇಹ ಕೇಂದ್ರದಲ್ಲಿ ಹಿಂದೆ RTC 10 ರೂಪಾಯಿಗೆ ಸಿಕ್ಕಿದರೆ ಇನ್ನು 15 ರೂಪಾಯಿ, 15 ರೂಪಾಯಿಗೆ ಸಿಗುವಂಥ ಸೇವೆಗಳು 25 ರೂಪಾಯಿ. ಅದಕ್ಕೆ ಅವರು ಸಕಾರಣ ಕೊಟ್ಟಿದ್ದಾರೆ. 2005ನೇ ಇಸವಿಯಲ್ಲಿ ಇದು ರೇಟ್ ಫಿಕ್ಸ್ ಆದದ್ದು. ಈಗ 13 ವರ್ಷದ ನಂತರ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು, ರಿವೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ರಿವೈಸ್ ಮಾಡಿದರೆ ಪರವಾಗಿಲ್ಲ. ಆದರೆ ನಾವು ಏನು 10 ರೂಪಾಯಿ RTCಗೆ ಕೊಡ್ತಾ ಇದ್ದೇವೆ, RTCಯೇ ಬರದಿದ್ದರೆ ಅದು 15 ರೂಪಾಯಿ ಮಾಡಿದ್ರು ಅಷ್ಟೇ, 20 ರೂಪಾಯಿ ಮಾಡಿದ್ರು ಅಷ್ಟೇ. ಹಾಗಾಗಿ 10 ರೂಪಾಯಿಗೆ ಸಿಗುವಂತಹ ಸೇವೆ 15 ರೂಪಾಯಿ ಕೊಡಲಿಕ್ಕೆ ಜನ ಸಿದ್ಧರಿದ್ದಾರೆ. ಆದರೆ ಇವತ್ತು ಪಂಚಾಯತಲ್ಲಿ ನೀವು RTCಗೆ ಸರ್ವೆ ನಂಬರ್ ಹಿಡ್ಕೊಂಡು ಹೋದರೆ ಅಲ್ಲಿ ಗಂಟೆಗಟ್ಟಲೆ ಕಾಯಬೇಕು, ಅಥವಾ ಸಿಗದೇ ಇರುವಂತಹ ಸಮಸ್ಯೆ ಕೂಡ ಉಂಟು. ಇಲ್ಲೊಂದು ಕಡೆ ಸಮಸ್ಯೆ ಹೇಳೋದಾದ್ರೆ, ಈಗ ಒಂದು ಕಡೆ
ಸಿಬ್ಬಂದಿಗಳ ಕೊರತೆ ಇರ್ಬೋದು, ನೀವು ಹೇಳಿದಾಗೆ ಕಂಪ್ಯೂಟರ್ ಸಿಸ್ಟಮ್ ಏನಿದೆ ಅದರ ಪ್ರಾಬ್ಲಮ್ ಇರುತ್ತೆ, ಸರ್ವರ್ ಪ್ರಾಬ್ಲಮ್ ಇರುತ್ತೆ, ಇದೆಲ್ಲವೂ ಕೂಡ ಒಂದು ಕಡೆ ಇದೆ. ಇದು ಅಧಿಕಾರಿಗಳು ಸಹ ಏನು ಮಾಡ್ತಾರೆ ಅನ್ನುವಂಥದ್ದು. ಈಗ 4 ಜನ ಮಾಡುವ ಕೆಲಸವನ್ನ ಒಬ್ಬರೇ ಮಾಡಬೇಕು ಅಂದ್ರೆ ಹೇಗೆ ಸಾಧ್ಯ ಅಂತ. ಈಗ ನೋಡಿ, ಗ್ರಾಮ ಪಂಚಾಯತ್ನಲ್ಲಿ ಒಬ್ಬರು DTP ಆಪರೇಟರ್ ಇರ್ತಾರೆ. ಅವರಿಗೆ ದಿನವಹಿ ಕೆಲಸಗಳೇ ತುಂಬ ಇರ್ತದೆ. ಈಗ ಪಂಚತಂತ್ರ ಇರ್ತದೆ, ಉದ್ಯೋಗ ಖಾತರಿ ಯೋಜನೆ ಇರ್ತದೆ, ಆಧಾರ್ ಕಾರ್ಡ್ ಕೂಡ ಅಲ್ಲೇ ಸರಿಪಡಿಸಬೇಕು, ರೇಷನ್ ಕಾರ್ಡಿಗೆ ಜನ ಬರ್ತಾರೆ. ಅಂದರೆ ದಿನನಿತ್ಯದ ಒಂದು ಸೇವೆ ನಿರ್ವಹಣೆಯಲ್ಲೇ ಅವರಿಗೆ ತುಂಬ ಸಮಯ ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಬಾಪೂಜಿ ಸೇವಾ ಕೇಂದ್ರದ 100 ಸೇವೆಗಳು ಅಂತೇಳಿ ಪಟ್ಟಿ ಮಾಡ್ತಾರೆ. ಜನ ಪಟ್ಟಿ ನೋಡಿ ಅದೆಲ್ಲವನ್ನು ಇಲ್ಲಿ ಕೇಳಿದರೆ RTCಯನ್ನೂ ಕೊಡಲಿಕ್ಕಾಗೋದಿಲ್ಲ. ಇನ್ನು 100 ಸೇವೆಗಳಲ್ಲಿ 10-15 ಸೇವೆಗಳನ್ನು ಬೇಡಿಕೆ ಇಟ್ಟುಕೊಂಡು ಜನ ಬಂದರೆ ಇಡೀ ಪಂಚಾಯತಿನ ಒಂದು ದಿನವಹಿ ಕಾರ್ಯಗಳಿಗೆ ತೀವ್ರ ತೊಡಕಾಗ್ತದೆ. ಇದರ ಅನುಭವ ಇವತ್ತು DTP ಕಂಪ್ಯೂಟರ್ಗಳ ಮೇಲೆ ಆಗಿದೆ. ಅವರ ಮೇಲೆ ಎಷ್ಟು ಒತ್ತಡ ಆಗಿದೆ ಅಂತ ಹೇಳಿದರೆ, ಕೆಲವರು ಈ ಕೆಲಸವನ್ನೇ ಬಿಡಬೇಕು ಅಥವಾ ಸ್ವಲ್ಪ ವಿರಾಮವನ್ನು ತೆಗೆದುಕೊಳ್ಬೇಕು ಎನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರ ಯಾವುದೇ ಯೋಜನೆಯನ್ನು ಅದು ಗ್ರಾಮ ಮಟ್ಟಕ್ಕೆ ತಂದರೆ ಬಹಳ ಸಂತೋಷ. ಆದರೆ ಅದು ಅನುಷ್ಠಾನ ಹಂತದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಹಂತ ಹಂತವಾಗಿ ಆದರೂ, ಒಂದು ಯೋಜನೆ ಅನುಷ್ಠಾನ ಆಗಲಿಕ್ಕೆ 1 ವರ್ಷ 2 ವರ್ಷ ಖಂಡಿತ ಬೇಕು, ಆ ಸಿಸ್ಟಮ್ ಸ್ಟೆಬಿಲೈಸ್ ಆಗೋದಂತ ಹೇಳ್ತಾರೆ. ಆದರೆ 2 ವರ್ಷದ ನಂತರವೂ ಕೂಡ ಅದು ವಿಫಲತೆಯನ್ನು ಕಂಡ್ರೆ ಅದು ಇಚ್ಛಾಶಕ್ತಿಯ ಕೊರತೆ. ಇಲ್ಲಿ ಒಂದು ಕಡೆ ಸರ್ಕಾರಕ್ಕೆ ಯಾವುದೇ ಒಂದು ಯೋಜನೆಯನ್ನ ತರಲಿ, ಒಂದು ಕಾರ್ಯರೂಪಕ್ಕೆ ತರೋಕ್ಕಿಂತ ಮುಂಚೆ ಒಂದು ಟ್ರಯಲ್ ಅಂತ ಮಾಡ್ತಾರೆ. ಯಾವುದೋ ಒಂದು 2 ಕಡೆ ಅಪ್ಲೈ ಮಾಡಿಬಿಟ್ಟು ನೋಡೋದು, ಅದರ ರಿಸಲ್ಟ್ ಅನ್ನ ನೋಡ್ಕೊಂಡ್ಬಿಟ್ಟು ಇದನ್ನು ಜಾರಿಗೆ ತರಬೇಕಾ ಬೇಡವಾ, ಜನ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಎಡವಿತಾ ಹೇಗೆ ಅಂತ? ಸರ್ಕಾರ ಎಡವಿದೆ. ಯಾಕಂತ ಹೇಳಿದರೆ, ನಾನು ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ತಿನ ಆಡಳಿತ ಮಂಡಳಿ ಸದಸ್ಯ ಆಗಿದ್ದೀನಿ. ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ ಈ ತ್ರಿಸ್ತರ ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಸರ್ಕಾರಕ್ಕೆ ಒಂದು ಕೊಂಡಿ ಹಾಗೆ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಾವು 67 ಮಂದಿ ಕರ್ನಾಟಕದ ವಿವಿಧ ಭಾಗಗಳಿಂದ ಆಡಳಿತ ಮಂಡಳಿ ಸದಸ್ಯರಿದ್ದೇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷದವರಿದ್ದಾರೆ, JDSನವರಿದ್ದಾರೆ, BJPಯವರಿದ್ದಾರೆ. ಎಲ್ಲ 3 ಪಕ್ಷಗಳಿಂದ ಇಲ್ಲಿ ಆಡಳಿತ ಮಂಡಳಿ ಸದಸ್ಯರಾಗಿದೆ. ನಾವು ಕಂಡುಕೊಂಡಂತಹ ಸಮಸ್ಯೆಗಳನ್ನು ನೇರವಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರ ಗಮನಕ್ಕೆ ತರಲಿಕ್ಕೆ ಅವಕಾಶ ಇದೆ. ಕನಿಷ್ಠ ವರ್ಷದಲ್ಲಿ 2-3 ಸಲ ಗ್ರಾಮೀಣಾಭಿವೃದ್ಧಿ ಸಚಿವರು ಈ ಕರ್ನಾಟಕ ಪಂಚಾಯತ್ ಪರಿಷತ್ತಿನ ಸಭೆಗೆ ಬರ್ತಾರೆ. ಆಗ ನಾನು ಒಂದು ಪ್ರಪೋಸಲನ್ನು ಕೊಟ್ಟಿದ್ದೆ. ಬಾಪೂಜಿ ಸೇವಾ ಕೇಂದ್ರಕ್ಕೆ ಸರ್ಕಾರಕ್ಕೆ ಒಮ್ಮೆಲೆ 6,000 ಪಂಚಾಯತ್ಗಳಿಗೆ ಅದಕ್ಕೆ ಕಟ್ಟಡ, ಅದಕ್ಕೆ ಕಂಪ್ಯೂಟರ್, ಅದಕ್ಕೆ ಸಿಬ್ಬಂದಿ ಕೊಡಲಿಕ್ಕೆ ಆಗದಿದ್ದರೆ, ಇವತ್ತು ಎಷ್ಟೋ CRS ಕಾರ್ಯಕ್ರಮಗಳಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ. ಅಂದರೆ ಇವತ್ತು ನಮ್ಮಲ್ಲಿ ತುಂಬ ಉದ್ಯಮ ಸಂಸ್ಥೆಗಳಿದೆ. ಅವುಗಳ ಒಂದು ಆದಾಯದ ಒಂದು ಅಂಶವನ್ನು ಅವರು ಸಾಮಾಜಿಕ ಸೇವೆಗಳಿಗೆ ವಿನಿಯೋಗಿಸಬೇಕಂತಿದೆ. ಒಂದು ಸರ್ಕಾರ ಯಾವುದಾದ್ರೂ ಉದ್ಯಮ ಸಂಸ್ಥೆಗೆ ಸೂಚಿಸಿದರೆ ಅವರು ಇಲ್ಲ ಅಂತ ಹೇಳೋದಿಲ್ಲ. ಸ್ಥಳೀಯವಾಗಿರುವಂತಹ ಉದ್ಯಮ ಸಂಸ್ಥೆಗಳಿಗೆ ಎಲ್ಲೆಲ್ಲಿ ಅವಕಾಶ ಇದೆ, ಅಥವಾ ಸ್ಥಳೀಯವಾಗಿ ದೇವಸ್ಥಾನಗಳಿದೆ, ತುಂಬ ಆದಾಯ ಇರೋ ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ A ಗ್ರೇಡ್ ದೇವಸ್ಥಾನಗಳು ತುಂಬ ಇದೆ. ಹಾಗಾಗಿ A ಗ್ರೇಡ್ ದೇವಸ್ಥಾನಗಳಲ್ಲಿ ಒಂದು ಅಂಶವನ್ನು ಈ ರೀತಿ ಬಾಪೂಜಿ ಸೇವಾ ಕೇಂದ್ರ ಎಲ್ಲ ಗ್ರಾಮೀಣ ಭಾಗದ ಜನರಿಗೆ ಅವರ ಗ್ರಾಮದಲ್ಲಿಯೇ ಸೇವೆ ಸಿಗುವುದಂತಾದರೆ ಎಲ್ಲರೂ ಇಷ್ಟಪಟ್ಟು ಖಂಡಿತ ಅದಕ್ಕೊಂದು ಕಚೇರಿ ಕೊಡ್ತಾರೆ, ಕಂಪ್ಯೂಟರ್ ಕೊಡ್ತಾರೆ, ಅಥವಾ ಇನ್ನಿತರ ಮೇಂಟೆನೆನ್ಸ್ಗೆ ದುಡ್ಡು ಕೊಡುವಂಥ ಅವಕಾಶ ಕೂಡ ಇದೆ. ಹಾಗಾಗಿ ಇಂತಹ ಪ್ರಪೋಸಲನ್ನು ನಾನು ಕೊಟ್ಟಿದ್ದೆ. ಆದರೆ ಅದನ್ನು ನಾವು ನೋಡ್ತೇವೆ, ಅದು ಹೇಗೆ ಅನುಷ್ಠಾನ ಯೋಗ್ಯವಂತ ನೋಡ್ತೇವೆ ಅಂತ ಹೇಳಿದರೆ ವಿನಃ ಅದರ ಬಗ್ಗೆ ಯೋಚನೆಯನ್ನೇ ಮಾಡಿಲ್ಲ. ಈ ರೀತಿ ನಾವು ಬರೇ ಎಲ್ಲವನ್ನೂ ಕೂಡ ಸರ್ಕಾರವೇ ಕೊಡಬೇಕು ಅಂತ ಕೂತ್ಕೊಂಡ್ರೆ ಯೋಜನೆ ಸಕ್ಸಸ್ ಆಗೋದಿಲ್ಲ. ಇಲ್ಲಿ ಇನ್ನೊಂದು ಕಡೆ ಮಾತಾಡೋದಾದ್ರೆ, ಈಗ DV ಸದಾನಂದ ಗೌಡರು ಮುಖ್ಯಮಂತ್ರಿ ಆದಿದ್ದಾಗ ಈಗ ಒಂದು ಸಕಾಲ ಕಾಯ್ದೆ ಬಂತು. ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷದವರು ಅವರವರ ಬೆಳೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಇನ್ನೊಬ್ರು ತಂದಂತಹ ಕಾಯ್ದೆ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆಯಾ ಅನ್ನುವಂಥದ್ದು. ಈಗ ಹಿಂದೆ ಇದ್ದಂತಹ ಆಡಳಿತ ಪಕ್ಷದವರು ಯಾವುದೋ ಒಂದು ಯೋಜನೆಯನ್ನ ತಂದಿರ್ತಾರೆ, ಅದನ್ನ ಮತ್ತೊಂದು ರೀತಿ ಆಡಳಿತ ಪಕ್ಷ ಬಂದ್ರೆ ಅದನ್ನ ಕಾಯ್ದೆ ರೂಪಕ್ಕೆ ತರೋದಿಲ್ಲ, ಅದನ್ನಲ್ಲೇ ಬಿಟ್ಬಿಟ್ಟು ಹೊಸ ಯೋಜನೆಯನ್ನ ಶುರು ಮಾಡ್ತಾರೆ. ಇದರಿಂದ ರಾಜಕೀಯ ತಿಕ್ಕಾಟಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋದಲ್ಲ? ಹಾಗಲ್ಲ, ಈಗ ಸಕಾಲ ಯೋಜನೆ DV ಸದಾನಂದ ಗೌಡರು ತಂದದ್ದು ಸತ್ಯ, ಅದು ಎಲ್ಲರೂ ಒಪ್ಪಿಕೊಳ್ಬೇಕಾದದ್ದೇ. ಆದರೆ ಎಲ್ಲೂ ಕೂಡ ಈಗ ನಮ್ಗೊದಿದೆ 108 ಆಂಬ್ಯುಲೆನ್ಸ್ ಇತ್ತು, ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರ ಚಿತ್ರ. ಅದು ರಾಜಕೀಯವಾಗಿ ಪಕ್ಷಗಳಿಗೆ ಸ್ವಲ್ಪ ಜನಪ್ರಿಯತೆ ತಂದುಕೊಡ್ಬೋದು ಅಂತ ಎಣಿಸ್ಬೋದು. ಆದರೆ ಸಕಾಲದಲ್ಲಿ ಅಂಥದ್ದೇನು ವ್ಯವಸ್ಥೆ ಇಲ್ಲ. ಸಕಾಲ ಯೋಜನೆಯಲ್ಲಿ ಎಲ್ಲಿಯೂ ಕೂಡ ಅದು ಜಾರಿಗೆ ತಂದ ತೋರ್ಪಡಿಸುವ ಅವಶ್ಯಕತೆ ಇಲ್ಲ. ಹಾಗಾಗಿ ಒಂದು ಪಕ್ಷದವರು ತಂದಿದ್ದಾರೆ ಅಂತೇಳಿ ಇನ್ನೊಂದು ಪಕ್ಷದವರು ನಮಗೆ ರಾಜಕೀಯ ಲಾಭ ಸಿಗುವುದಿಲ್ಲ ಅನ್ನೋ ಹೇಳುವಂಥದ್ದು ಈ ಕಾಯ್ದೆಯಲ್ಲಿ ಇಲ್ಲ, ಸಕಾಲ ಕಾಯ್ದೆಯಲ್ಲಿಲ್ಲ. ಉದಾಹರಣೆಗೆ ಇಂದಿರಾ ಕ್ಯಾಂಟೀನ್, ಇಂದಿರಾ ಗಾಂಧಿಯವರ ಭಾವಚಿತ್ರ ಇದೆ, ಕಾಂಗ್ರೆಸ್ನ ಜನಪ್ರಿಯತೆ ಜಾಸ್ತಿ ಆಗ್ಬೋದು ಅಂತ ನಾವು ತಿಳ್ಕೊಂಡ್ರೆ ಸಕಾಲದಲ್ಲಿ ಅಂಥ ಅವಕಾಶ ಇಲ್ಲ. ಇದೊಂದು ಅಧಿನಿಯಮ, ಇದೊಂದು ಕಾಯ್ದೆ, ಇದು ಸರ್ಕಾರದ ಕರ್ತವ್ಯ.
ಅದು ಯಾರೇ ಜಾರಿಗೆ ತಂದಿರಲಿ, ಯಾವುದೇ ಪಕ್ಷ ತಂದಿರಲಿ, ಜನರಿಗೆ ಉಪಯೋಗ ಆಗೋದಾದರೆ ಅದನ್ನು ಮುಂದುವರಿಸಬೇಕು. ಹಾಗಾದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷದವರು ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗ ನೀವು ಈಗಾಗಲೇ ಹೇಳಿದ್ರಿ, ಈಗ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಈಗ 108 ಆಂಬ್ಯುಲೆನ್ಸ್ ಆಗಿರ್ಬೋದು, ಇದೆಲ್ಲವನ್ನ ಮಾಡಲಿಕ್ಕೆ ಈಗ ಸರಿಯಾದ ನಿಟ್ಟಿನಲ್ಲಿ ಆಗ್ತಾ ಇದೆ. ಈಗ ಸಕಾಲ ಕಾಯ್ದೆಗೆ ಬಂದ್ರೆ ಯಾವುದೇ ರೀತಿಯಾಗಿ ತೋರ್ಪಡಿಸುವಂತಹ ಇದರ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ರಾಜಕೀಯ ಪಕ್ಷಗಳು ಇದರ ನಿರ್ಲಕ್ಷ್ಯ ವಹಿಸೋದು ಅದಕ್ಕೇನು ಮೋಸ್ಟ್ಲಿ ಅಲ್ವಾ? ಅಲ್ಲ, ಇದರಲ್ಲಿ ಮೇಲ್ಮಟ್ಟದ ಲಾಬಿ ಇದೆ ಅಂತ ನನಗೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಇದು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅಧಿಕಾರಿ ಮಟ್ಟದಲ್ಲಿ ಇದು ಅನುಷ್ಠಾನಕ್ಕೆ ಬರಬೇಕಾದ್ರೆ ನಮ್ಮ ಶಾಸಕಾಂಗ ಪ್ರಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರಬೇಕು. ಶಾಸಕಾಂಗ ಮತ್ತು ಕಾರ್ಯಾಂಗ ಇದು ಜೊತೆಯಾಗಿ ಕೆಲಸ ಮಾಡಿದರೆ ಮಾತ್ರ ಯಾವುದೇ ವ್ಯವಸ್ಥೆಯಲ್ಲಿ ಸುಧಾರಣೆ, ಯಾವುದೇ ವ್ಯವಸ್ಥೆಯಲ್ಲಿ ಇನ್ನಷ್ಟು ಬಲ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವು ಈಗ ಯೋಚನೆ ಮಾಡ್ತಾ ಇದ್ದೇವೆ. ನಾವು ಮೊನ್ನೆ ಒಂದು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದ್ದೇವೆ, ಅದನ್ನು ರಾಜ್ಯ ಮಟ್ಟಕ್ಕೆ ವಿಸ್ತರಿಸಬೇಕಂತ ಇದ್ದೇವೆ. ಅಂದರೆ ಸಕಾಲ ಕಾಯ್ದೆಯನ್ನು ಪುನಶ್ಚೇತನಗೊಳಿಸಬೇಕು, ಅದನ್ನು ಇನ್ನಷ್ಟು ಭದ್ರಗೊಳಿಸಬೇಕು, ಅನುಷ್ಠಾನ ಹಂತದಲ್ಲಿ ಅದು ಸೋಲಬಾರ್ದು ಅಂತೇಳಿ ಇಷ್ಟೆಲ್ಲ ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಕಿವಿ ಕೇಳುವುದಿಲ್ಲ ಅಂತಾದರೆ ನಾವು ಖಂಡಿತ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹಾಕಿ, ಇದೊಂದು ಕರ್ನಾಟಕ ನಾಗರಿಕ ಸೇವೆಗಳ ಅಧಿನಿಯಮ, ಈ ಅಧಿನಿಯಮದ ಒಂದು ಸದುದ್ದೇಶ ಇದೆ. ಅದು ಸೋತ್ರೆ ನಾಗರಿಕ ಸೇವೆಗಳು ಸೋತ ಹಾಗೆ, ಜನರು ಸೋತ ಹಾಗೆ. ಹಾಗಾಗಿ ಜನರಿಗೆ ನೇರವಾಗಿ ಸಿಗಬೇಕಾದಂತಹ ಕಾಲಮಿತಿಯಲ್ಲಿ ಸಿಗಬೇಕಾದಂತಹ ಸೇವೆಗಳು ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಸಿಗುವುದಿಲ್ಲ ಅಂತ ಹೇಳಿದರೆ ನಾವು ಜನರ ಧ್ವನಿಯಾಗಿ ಹೈಕೋರ್ಟ್ನಲ್ಲಿ ಒಂದು ಸರ್ಕಾರದ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹಾಕಬೇಕು. ಅದು ಎಷ್ಟು ಪರಿಣಾಮಕಾರಿ ಆಗಬಹುದು ಇದರ ಬಗ್ಗೆ ನಾವು ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದೇವೆ. ಒಂದು ವೇಳೆ ನಮಗೆ ಅದು ಹಾಕಬಹುದು, ಅನುಕೂಲ ಆಗ್ತದೆ ಅಂತ ಆದರೆ ಖಂಡಿತ ನಾವು ಪಂಚಾಯತ್ ರಾಜ್ BJP ಪಂಚಾಯತ್ ರಾಜ್ ಪ್ರಕೋಷ್ಠದ ವತಿಯಿಂದ ನಾವು ಸಕಾಲ ಕಾಯ್ದೆಯ ಪುನಶ್ಚೇತನಕ್ಕೆ ಒಂದು ನ್ಯಾಯಾಂಗದ ಒಂದು ಬೆಂಬಲವನ್ನು ನಾವು ಪಡೀಲಿಕ್ಕೆ ಇಚ್ಛೆಪಟ್ಟಿದ್ದೇವೆ. ತಮಗೆ ಗೊತ್ತಿರಬಹುದು, BBMPಯಲ್ಲಿ ರಸ್ತೆ ಸರಿಯಿಲ್ಲ, ಗುಂಡಿ ಬಿದ್ದಿದೆ ಅಂತ ಹೇಳಿ ಹೈಕೋರ್ಟ್ ಚಾಟಿ ಏಟು ಬೀಸಿದಾಗ ಸಮರೋಪಾದಿಯಲ್ಲಿ ಕೆಲಸ ಆಗಿ ಒಂದೇ ದಿನದಲ್ಲಿ ಗುಂಡಿಗಳು ಮುಚ್ಚೋಯ್ತು. ಹಾಗಾಗಿ ಸಕಾಲ ಕಾಯ್ದೆಯು ಕೂಡ ನಾವು ಸರಿಯಾಗಿ ಯೋಚನೆ ಮಾಡಿದರೆ ನ್ಯಾಯಾಂಗ ಕೂಡ ಮಧ್ಯಪ್ರವೇಶಿಸಿ ಈ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಸಾಧ್ಯ. ಇಲ್ಲಿ ನಾರ್ಮಲ್ ಆಗಿ ನೋಡೋಕಾದ್ರೆ ಈಗಾಗಲೇ ಹೇಳಿದ್ರಿ ನೀವು, ಈಗ ಬೆಂಗಳೂರಿನಲ್ಲಿ ಗುಂಡಿಗಳು ಜಾಸ್ತಿ ಇತ್ತು. ಈಗ ಕೋರ್ಟ್ ಆರ್ಡರ್ ಕೊಟ್ಟ ತಕ್ಷಣ ಮಾನ ದಿನ ನೈಟಿಂದಾನೇ ಶುರು ಮಾಡ್ಕೊಂಡ್ಬಿಟ್ಟು ರೋಡ್ ಮಾಡಲಿಕ್ಕೆ. ಹಾಗಾದ್ರೆ ಮಾಡುವಂತಹ ವ್ಯವಸ್ಥೆ ಇದೆ, ಮಾಡ್ತಾ ಇಲ್ಲ. ಹಾಗಾದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದಾ, ಅವರ ಒಂದು ಆಲಸ್ಯ ಇರ್ಬೋದಾ? ಖಂಡಿತ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಅದಕ್ಕೆ ರಾಜ್ಯ ಸರ್ಕಾರದ ಪಾತ್ರ ಕೂಡ ಇದೆ. ಯಾವುದೇ ಒಂದು ಸರ್ಕಾರ ಬಿಗಿ ಆಡಳಿತ ಇದ್ದರೆ ಮಾತ್ರ ನಮಗೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. 5 ವರ್ಷಗಳ ಸುಭದ್ರ ಸರ್ಕಾರ ಯಾರಿಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅವರಿಗೆ ಇಂತಹ ಬಿಗಿ ಕ್ರಮಗಳನ್ನು ತರಲಿಕ್ಕೆ ಸಾಧ್ಯ ಇದೆ. ಆದರೆ ಇತ್ತೀಚೆಗೆ 6 ತಿಂಗಳಲ್ಲಿ ಅಂತಹ ವ್ಯವಸ್ಥೆ ನಾವು ರಾಜಕೀಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಾ ಇಲ್ಲ. ಮುಂದೊಂದು ದಿನ ಒಂದು ಸುಭದ್ರ ಸರ್ಕಾರ ಬಂದರೆ ಮತ್ತೊಮ್ಮೆ ರಾಜಕೀಯ ಇಚ್ಛಾಶಕ್ತಿಯ ಪ್ರದರ್ಶನ ಸಾಧ್ಯ. ಇವಾಗಿನ ಸರ್ಕಾರ ಹೇಳುವ ಪ್ರಕಾರ ಈಗ ಹತ್ತತ್ರ ನಾವು 1.5 ವರ್ಷ ಆಗಿಲ್ಲ ಬಂದು 6 ತಿಂಗಳಾದಷ್ಟೇ ಸ್ವಲ್ಪ ಟೇಕ್ ಆಫ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದಕ್ಕೆ ಅಲ್ಲ, ಏನು ಟೇಕ್ ಆಫ್ ಆದರೂ ಕೂಡ ಇದು 7 ವರ್ಷದ ಕತೆ. ಮಧ್ಯದಲ್ಲಿ 5 ವರ್ಷ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿ ಮುಗಿದು ಹೋಗಿದೆ. 5 ವರ್ಷ ಸುಭದ್ರವಾಗಿರುವ ಸರ್ಕಾರಕ್ಕೆ ಇದನ್ನು ಒಬ್ಬ ಮತಾಯಿ ಎನ್ನುವಂತಹ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದರ ಹುಳುಕುಗಳನ್ನೆಲ್ಲ ತೆರೆದಿಟ್ಟು ಪತ್ರ ಬರೆದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡ್ತದೆ ಅಂತ ಹೇಳಿದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ. ಇದಕ್ಕೆ ಮದ್ದು ನಮ್ಮ ನ್ಯಾಯಾಂಗದಿಂದಲೇ ಆಗಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಯಾವಾಗ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಒಂದು ಯೋಜನೆಯ ಹುಳುಕನ್ನು ಸರ್ಕಾರಕ್ಕೆ ಬಿಚ್ಚಿಟ್ರೆ ಅದನ್ನು ಪ್ರಾಮಾಣಿಕವಾಗಿ ಸರಿಪಡಿಸುವಂತಹ ಇಚ್ಛಾಶಕ್ತಿ ಸರ್ಕಾರ ತೋರದಿದ್ದರೆ ಅದು ಇನ್ನೊಂದು ಹಂತದಲ್ಲಿ ಅದು ಜನಾಭಿಪ್ರಾಯ ರೂಪಣೆಯಾಗಿ ಒಂದು ಜನಪರ ಹೋರಾಟದ ಮೂಲಕವೂ ಆಗದಿದ್ದರೆ ಮುಂದಿನ ಹಂತದಲ್ಲಿ ನ್ಯಾಯಾಂಗದ ಮೂಲಕ ಸರ್ಕಾರಕ್ಕೆ ಚಾಟಿ ಏಟು ಬೀಸಬೇಕಾದಂತಹ ಅವಶ್ಯಕತೆ ಕಾಣ್ತಾ ಇದೆ. ಇನ್ನೊಂದು ಕಡೆ ಗಮನಿಸ್ತಾ ಹೋದ್ರೆ ಈಗ ಸಕಾಲದ ಯೋಜನೆ ಕಾಯ್ದೆ ಏನಿದೆ ಜನರಿಗೂ ಕೂಡ ಸರಿಯಾದಂತಹ ಮಾಹಿತಿ ಇಲ್ಲ ಇರಬೇಕು. ಯಾಕಂತ ಹೇಳಿದ್ರೆ ಈಗ ನಾರ್ಮಲ್ ಆಗಿ ಇಂತಹದ್ದು ಇಂತಿಷ್ಟು ದಿನಕ್ಕೆ ಕೊಡಬೇಕು ಅನ್ನುವಂತಹ ಮಾಹಿತಿ ಜನರಿಗೂ ಇದ್ರು ಅವರು ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅದರ ಮಾಹಿತಿಯ ಕೊರತೆ ಇದೆ ಅಂತ ನನ್ನ ಪ್ರಕಾರ. ಖಂಡಿತ ನಾವು ಅದಕ್ಕೋಸ್ಕರವಾಗಿ ಈಗ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ತಿನ ಸಭೆ 2 ತಿಂಗಳಿಗೊಮ್ಮೆ ಬೆಂಗಳೂರಿನಲ್ಲಿ ಆಗ್ತದೆ. ನಾನು ಆಡಳಿತ ಮಂಡಳಿಯ ಸದಸ್ಯನಾಗಿ ಮುಂದಿನ ಸಭೆಯಲ್ಲಿ ಸಕಾಲ ಕಾಯ್ದೆಯ ಬಗ್ಗೆ ನಾವು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಇದರ ಅವಶ್ಯಕತೆ ಅಂದರೆ ಸಕಾಲ ಕಾಯ್ದೆಯ ಒಂದು ತಿಳುವಳಿಕೆ ಗ್ರಾಮೀಣ ಭಾಗದ ಜನರಿಗೆ ಜಾಸ್ತಿ ಆಗಬೇಕು, ಅದಕ್ಕೋಸ್ಕರವಾಗಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅದರ ಬಗ್ಗೆ ನಮ್ಮ ಪ್ರಪೋಸಲನ್ನು ನಾವು ಕೊಡ್ತೇವೆ.
ಅಂದರೆ ಸರ್ಕಾರಕ್ಕೂ ಕೂಡ ಒಂದು ಸರ್ಕಾರ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯ ಮಧ್ಯೆ ಕೊಂಡಿಯಾಗಿ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ ಕೆಲಸ ಮಾಡ್ತಾ ಇದೆ. ಜೊತೆಗೆ ನಾನು ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿ ಪಂಚಾಯತ್ ರಾಜ್ ಪ್ರಕೋಷ್ಠದ ಸಂಚಾಲಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಪಕ್ಷದ ನಾಯಕರು ಕೂಡ ನಮಗೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲಿಕ್ಕೆ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ತಿಳುವಳಿಕೆ ಜಾಸ್ತಿ ಆಗಲಿಕ್ಕೆ ಹಲವಾರು ಅಭ್ಯಾಸ ವರ್ಗಗಳನ್ನು, ಹಲವಾರು ಮಾಹಿತಿ ಕಾರ್ಯಾಗಾರಗಳನ್ನು ನಾವು ಕೂಡ ನಡೆಸಲಿಕ್ಕಿದ್ದೇವೆ. ಪಕ್ಷದ ಒಳಗೆ ಜನಪ್ರತಿನಿಧಿಗಳಿಗೆ ನಾವು ಮಾಹಿತಿ ಕಾರ್ಯಾಗಾರ ನಡೆಸ್ತೇವೆ. ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ತಿಂದ ಪಕ್ಷಭೇದ ಮರೆತು ಎಲ್ಲ 1 ಲಕ್ಷಕ್ಕೂ ಮಿಕ್ಕಿ ಕರ್ನಾಟಕ ರಾಜ್ಯದಲ್ಲಿ ತ್ರಿಸ್ತರ ಪಂಚಾಯತ್ ರಾಜ್ ವ್ಯವಸ್ಥೆಯ ಜನಪ್ರತಿನಿಧಿಗಳು ನಾವಿದ್ದೇವೆ. ನಾವೆಲ್ಲರೂ ಕೂಡ ಈ ಕಾಯ್ದೆಯ ಬಗ್ಗೆ ಸರಿಯಾಗಿ ತಿಳಿದುಕೊಂಡ್ರೆ ಅಧಿಕಾರಿಗಳ ಮೇಲೆ ಸ್ವಲ್ಪ ಒತ್ತಡ ತರಲಿಕ್ಕೆ ಸಾಧ್ಯ ಇದೆ, ಸರ್ಕಾರದ ಮೇಲೆ ಕೂಡ ಒತ್ತಡ ತರಲಿಕ್ಕೆ ಸಾಧ್ಯ ಇದೆ. ಇದೆಲ್ಲವೂ ಕೂಡ ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ಸಕಾಲದ ಕಾಯ್ದೆ ಬಗ್ಗೆ ಗೊತ್ತಿರುತ್ತೆ, ಆದರೂ ಕೂಡ ಅವರು ನಿರ್ಲಕ್ಷ್ಯ ವಹಿಸೋದು ಯಾಕೆ? ಅಲ್ಲ, ಎಲ್ಲವನ್ನೂ ಕೂಡ ನಾವು ಅಧಿಕಾರಿ ಮಟ್ಟದಲ್ಲೇ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಅಧಿಕಾರಿಗಳು ಚೆನ್ನಾಗಿ ನಿರ್ವಹಿಸಬೇಕು ಅಂತ ಹೇಳಿದರೆ ನಮ್ಮ ರಾಜ್ಯವೋ ದೇಶವೋ ರಾಮರಾಜ್ಯ ಆಗಲಿಕ್ಕೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ. ಆದರೆ ಆಡಳಿತ ಬಿಗಿ ಇದ್ದ ತಕ್ಷಣ ಇದು ಮೇಲ್ಮಟ್ಟದಿಂದ ಕೆಳಮಟ್ಟಕ್ಕೆ ಹರಿದು ಬರ್ತದೆ. ಹಾಗಾಗಿ ನಾನು ಹೇಳಿದ ಹಾಗೆ ಶಾಸಕಾಂಗ, ಕಾರ್ಯಾಂಗ ಇದು 2 ತಪ್ಪಿದ್ರೆ ನ್ಯಾಯಾಂಗ, ಇದು 3 ವ್ಯವಸ್ಥೆಗಳು ಸಕ್ರಿಯ ಆದರೆ ಮಾತ್ರ ಒಟ್ಟು ಯಾವುದೇ ಒಂದು ಕಾಯ್ದೆಯ ಲಾಭ ಅನುಷ್ಠಾನ ಹಂತದಲ್ಲಿ ಜನರಿಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಇದು ಸಕಾಲ ಅಂತಲ್ಲ, ಯಾವುದೇ ಮಹತ್ವಾಕಾಂಕ್ಷಿ ಯೋಜನೆ, ಮಾಹಿತಿ ಹಕ್ಕು ಅಧಿನಿಯಮ 2005 ಇದು ಕೂಡ ಹಾಗೆ ಇವತ್ತು ಸಡಿಲತೆ ಕಂಡು ಬರ್ತಾ ಇದೆ. ಇವತ್ತು ಎಷ್ಟೋ ಸರ್ಕಾರದ ಹುಳುಕುಗಳನ್ನು, ಎಷ್ಟೋ ಅಧಿಕಾರಿಗಳ ಹುಳುಕುಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಅವಕಾಶ ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆಯಲ್ಲಿದೆ. ಅದರಲ್ಲಿಯೂ ಕೂಡ ಇವತ್ತು ಅದನ್ನು ಸಡಿಲ ಮಾಡುವಂಥದ್ದು, ಅದನ್ನು ದುರ್ಬಲ ಮಾಡುವಂತಹ ವ್ಯವಸ್ಥೆಗಳು, ಅದಕ್ಕೊಂದು ಲಾಬಿಯೇ ಹುಟ್ಟಿಕೊಳ್ತದೆ. ಅದು ಅಧಿಕಾರಿ ಮಟ್ಟದಲ್ಲೂ ಒಂದು ಲಾಬಿ ಇರ್ತದೆ, ಅಥವಾ ಏಜೆಂಟ್ ದಲ್ಲಾಳಿಗಳ ಮಟ್ಟದಲ್ಲೂ ಲಾಬಿ ಇರ್ತದೆ. ಹಾಗಾಗಿ ಇದನ್ನು ಮೀರಿ ಒಂದು ಜನಾಭಿಪ್ರಾಯ ರೂಪಣೆ ಆದಾಗ, ಜನರ ತಿಳುವಳಿಕೆ ಮಟ್ಟ ಜಾಸ್ತಿ ಆದಾಗ ಮತ್ತು ಜನರು ಸಕ್ರಿಯವಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಾಗ, ಇದನ್ನು ನಾನು ಸರ್ಕಾರಕ್ಕೆ ದೂರುವುದಿಲ್ಲ ಅಥವಾ ಅಧಿಕಾರಿಗಳಿಗೆ ದೂರುವುದಿಲ್ಲ, ಜನಸಾಮಾನ್ಯರ ಪಾತ್ರ ಇದರಲ್ಲಿದೆ. ನಮ್ಮಲ್ಲಿ ಈಗ ಸರ್ಕಾರ ಯಾವುದೇ ಒಂದು ಕಾಯ್ದೆ ತರಲಿ, ಕಾನೂನು ತರಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ಅವಾಗಲೇ ಕೂಡ ಅನುಷ್ಠಾನಕ್ಕೆ ಬರಲು ಅಥವಾ ಅದರಿಂದ ಯೂಸ್ ಆಗುವಂಥದ್ದು. ಹಾಗಾದ್ರೆ ಎಲ್ಲೋ ಒಂದು ಕಡೆ ಪ್ರಜೆಗಳ ಸಪೋರ್ಟು ಕೂಡ ಕಡಿಮೆ ಆಗಿದೆ ಅಂತ. ಖಂಡಿತ ನಾನು 3 ಸ್ತಂಭಗಳು ಹೇಳಿದ್ದೇನೆ. ಪ್ರಜಾಪ್ರಭುತ್ವದ 3 ಸ್ತಂಭಗಳು ಅಂತ ಹೇಳಿದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಆದರೆ ಮಾಧ್ಯಮ ಪತ್ರಿಕಾ ರಂಗ ಇರ್ಬೋದು, ಮಾಧ್ಯಮ ರಂಗ ಇರ್ಬೋದು, ಇದು ಕೂಡ ಜನರ ಅಭಿಪ್ರಾಯ ರೂಪಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ನಾನು ಇವತ್ತು ನಿಮ್ಮ ಚಾನಲ್ನಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೇನೆ, ಸಕಾಲದಂತಹ ಕಾರ್ಯಕ್ರಮಗಳು, ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಗಳು ಅನುಷ್ಠಾನ ಹಂತದಲ್ಲಿ ಯಾಕೆ ಸೋಲ್ತಾ ಇದೆ, ಇದಕ್ಕೆ ಏನು ಮಾಡಬಹುದು, ಇದು ಪರಿಣತರನ್ನು ಕರೆಸಿ ನೀವು ಆಗಾಗ ಇದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಕೊಟ್ಟರೆ, ಒಂದು ಮಾಧ್ಯಮ ರಂಗದಿಂದಲೂ ಕೂಡ ಪತ್ರಿಕಾ ಮಾಧ್ಯಮದಲ್ಲಿಯೂ ಕೂಡ ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರೆ, ನಮಗೆ ಇವತ್ತು ಎಲ್ಲ ಕಡೆಯಲ್ಲಿ ಬ್ರೇಕಿಂಗ್ ನ್ಯೂಸ್ಗಳು ಅಥವಾ ಯಾರಾದರೂ ಉಸ್ತುವಾರಿ ಸಚಿವರು ಬಂದರೆ, ಯಾರಾದರೂ ಸೆಲೆಬ್ರಿಟಿ ಬಂದರೆ ಮಾತ್ರ ಒಂದು ಮುಖಪುಟದಲ್ಲಿ ಇವತ್ತು ಅರ್ಥ ಆಗ್ತದೆ, ಆ ಸುದ್ದಿಗಳು ಅಚ್ಚಾಗ್ತದೆ, ಒಳ್ಳೆಯ ವರ್ಣರಂಜಿತ ಚಿತ್ರಗಳ ಜೊತೆಗೆ ಸುದ್ದಿ ಬರ್ತದೆ. ಇವತ್ತು ನಾವು ಒಂದು ಹೋರಾಟ ಮಾಡಿದರೆ, ಸಕಾಲದ ಹೋರಾಟ ಮಾಡಿದರೆ ಎಲ್ಲೋ ಮೂಲೆಯಲ್ಲಿ ಬರುವಂಥ ವ್ಯವಸ್ಥೆ ಇದೆ. ನಾನು ಇದು ಒಟ್ಟು ವ್ಯವಸ್ಥೆಯನ್ನು ದೂರ್ತಾ ಇಲ್ಲ, ಇವತ್ತು ನಮ್ಮ ಪ್ರಯಾರಿಟಿ ಚೇಂಜ್ ಆಗಬೇಕು. ಇವತ್ತು ಯಾವುದಾದ್ರೂ ಒಂದು ಸಾರ್ವಜನಿಕ ಹಿತಾಸಕ್ತಿಯ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಆದಾಗ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಾಗ ಸಹಜವಾಗಿ ಅದು ಸರ್ಕಾರದ ಗಮನ ಸೆಳೀತದೆ. ಹಾಗಾಗಿ ಜನಪ್ರತಿನಿಧಿಗಳ ಪಾತ್ರವೂ ಇದೆ, ಜನಸಾಮಾನ್ಯರ ಪಾತ್ರವೂ ಇದೆ, ಮಾಧ್ಯಮದ ಪಾತ್ರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ನಾನು ಸ್ಪಂದನ ವಾಹಿನಿಯ ಮುಖಾಂತರ ಎಲ್ಲ ವೀಕ್ಷಕರಿಗೆ ವಿನಂತಿ ಮಾಡ್ತಾ ಇದ್ದೇನೆ, ನೀವು ವೀಕ್ಷಕರಲ್ಲಿ ಹೆಚ್ಚಿನವರು ಜನಸಾಮಾನ್ಯರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿ ಮಿತ್ರರು ಇರ್ಬೋದು, ಅಥವಾ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಪ್ರಮುಖ ವ್ಯಕ್ತಿಗಳಿರ್ಬೋದು, ನಾವೆಲ್ಲರೂ ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾಗೃತರಾದಾಗ ಮಾತ್ರ ಯಾವುದೇ ಒಂದು ಯೋಜನೆ ಸಫಲ ಆಗಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗಿಯೂ ಕೂಡ ಈಗ ಸರ್ಕಾರದ ಯೋಜನೆ ನಮಗೆ ಗೊತ್ತಿದ್ದು, ಸರ್ಕಾರ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತ ಹೇಳಿದೆ, ಆ ಯೋಜನೆ ಬಗ್ಗೆ ನಮಗೂ ಗೊತ್ತಿದೆ, ನಾವು ಪ್ರಶ್ನೆ ಮಾಡುವಂತಹ ಅಧಿಕಾರ ಅಥವಾ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರತಿಯೊಬ್ಬನಿಗೂ ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಾಹಿತಿಯ ಕೊರತೆಯಿಂದನೂ ಕೂಡ ಜನರು ಹಿಂದುಳಿದಿರಬಹುದಲ್ಲ ಅಂತ. ಮಾಹಿತಿ ಕೊರತೆಗಿಂತ ಜನರಲ್ಲಿ ಹೋರಾಟದ ಪ್ರವೃತ್ತಿ ಕಡಿಮೆ ಆಗ್ತದೆ. ಇವತ್ತು ನಾನು ಯಾಕೆ ಹೋರಾಟ ಮಾಡಬೇಕು, ಸುಲಭದಲ್ಲಿ ಇವತ್ತು ಏನಂತ ಹೇಳಿದರೆ ಆರ್ಥಿಕವಾಗಿ ಸ್ವಲ್ಪ ಅನುಕೂಲತೆ ಹಿಂದಿಗಿಂತ ಜಾಸ್ತಿ ಇದೆ. ನಾನು ಆರ್ಥಿಕವಾಗಿ ಸ್ವಲ್ಪ ಹಣ ಖರ್ಚು ಮಾಡಿ ನನ್ನ ಕಾಲಬುಡಕ್ಕೆ ಸೇವೆ ತಗೊಳ್ಳುವಾಗ ಪುನಃ ಆ ಗುದ್ದಾಟ ಮಾಡಿ ನಾನು ಯಾಕೆ ಪಡಿಬೇಕು ಎನ್ನುವ ಮನೋಭಾವನೆ ಎಲ್ಲರ ಹತ್ರ ಇದೆ. ನಾವು ಕಾಲಮಿತಿಯ ಒಳಗೆ ನಮ್ಮ ಹಕ್ಕಿನ ರೂಪದಲ್ಲಿ ಪಡಿಬೇಕಾದಂತಹ ಎಷ್ಟೋ ಸೌಲಭ್ಯಗಳನ್ನು ನಾವು ಅದನ್ನು ಒಂದು ವ್ಯವಹಾರವಾಗಿ ನೋಡ್ತಾ ಇದ್ದೇವೆ. ಸುಮ್ಮನೆ ಅದರ ಹಿಂದೆ ನಾನು 1 ದಿನ 2 ದಿನ ನಾನು ವಿನಿಯೋಗಿಸೋದಕ್ಕಿಂತ ಒಂದು 500 ರೂಪಾಯಿ, 1000, 2000 ಖರ್ಚು ಮಾಡಿದರೆ ಒಂದು ಗಂಟೆಯೊಳಗೆ ಅಥವಾ ಒಂದು ದಿನದೊಳಗೆ ಅಥವಾ ಒಂದು ವಾರದೊಳಗೆ ಸಿಗುವುದಾದರೆ ನಾನು ಯಾಕೆ ಅದರ ಬಗ್ಗೆ ಯೋಚನೆ ಮಾಡಬೇಕು ಎನ್ನುವಂತಹ ಒಂದು ವಾತಾವರಣ
ಇದೆ. ಈ ವಾತಾವರಣ ಬದಲಾದರೆ ಮಾತ್ರ ಖಂಡಿತವಾಗಿಯೂ ಕೂಡ ಎಲ್ಲ ಇಲಾಖೆಗಳಲ್ಲಿ ಒಂದು ಚುರುಕು ಮುಟ್ಲಿಕ್ಕೆ ಸಾಧ್ಯ ಇದೆ. ಎಸ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಸಕಾಲದ ದೌರ್ಭಾಗ್ಯ ಯಾವ ರೀತಿಯಾಗಿದೆ, ಜನರು ಯಾವ ರೀತಿಯಾಗಿ ಸಕಾಲದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು, ಸಕಾಲದ ಅಡಿಯಲ್ಲಿ ಯಾವ್ಯಾವ ಯೋಜನೆ ಅಥವಾ ಸಕಾಲದಲ್ಲಿ ಯಾವ್ಯಾವ ರೀತಿಯಾದಂತಹ ವಿಭಜನೆಗಳಿವೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ಎಸ್ ಬ್ರೇಕ್ ಬಳಿಕ ಸಕಾಲ ದೌರ್ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಾನು ಮಾತಾಡ್ತಾ ಇದ್ದೆ, ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತರುತ್ತೆ, ಕಾಯ್ದೆಯನ್ನು ತರುತ್ತೆ. ಆ ಕಾಯ್ದೆ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪುತ್ತೆ, ಅದರಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಅಂತ ಎಸ್ ನರಸಿಂಹ ಅವರ ಈಗಾಗಲೇ ನಾವು ಮಾತಾಡ್ತಾ ಇದ್ವಿ. ಈಗ ನಾವು ನಾರ್ಮಲ್ ಆಗಿ ಹೇಳೋಕೋದ್ರೆ, ಈಗ ಮೊನ್ನೆ 23ನೇ ತಾರೀಕು ದಿನ ಮಣಿಪಾಲದಲ್ಲಿ ಇದ್ರ ಬಗ್ಗೆ ಪ್ರತಿಭಟನೆ ಅಥವಾ ಹೋರಾಟವನ್ನು ಕೂಡ ಮಾಡಿದೆ. ಜನರಿಗೆ ಒಂದು ಅರಿವು ಮೂಡಿಸುವಂತ ನಿಟ್ಟಿನಲ್ಲಿ ಮಾಡಿರುವಂಥದ್ದು. ಯಾಕೆ ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇದೆ, ಇದು ರಾಜ್ಯ ಮಟ್ಟಕ್ಕೆ ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ. ಇಲ್ಲಿ ಏನಾದರೂ ಜನಸಾಮಾನ್ಯರಿಗೆ ತೊಂದರೆ ಆದಾಗ ಒಂದು ಕಾಯ್ದೆಯ ಅಂಶ ಇರ್ಬೋದು ಅಥವಾ ಸರ್ಕಾರದ ಯೋಜನೆಯ ಅಂಶ ಇರ್ಬೋದು, ಇದು ಉಡುಪಿ ಜಿಲ್ಲೆಯಲ್ಲಿ ಅಧ್ಯಯನ ಆಗೋದು. ಉಡುಪಿ ಜಿಲ್ಲೆಯಲ್ಲಿ ಅಧ್ಯಯನ ಆದದ್ದು ಮುಂದೆ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಣೆಗೊಳ್ತದೆ. ಆ ನಿಟ್ಟಿನಲ್ಲಿ ನಾವೀಗ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಸಕಾಲ ಯೋಜನೆಯ ಹುಳುಕು ಏನು, ಯಾವ ರೀತಿಯಲ್ಲಿ ಇದು ಅನುಷ್ಠಾನ ಹಂತದಲ್ಲಿ ಇದನ್ನು ಬಲಪಡಿಸ್ಬೋದು, ಬಾಪೂಜಿ ಸೇವಾ ಕೇಂದ್ರದಲ್ಲಿ ಏನೇನು ಸುಧಾರಣೆ ತರಬಹುದು ಅಂತೇಳಿ. ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು, ಜಿಲ್ಲೆಯ 3 ಶಾಸಕರು ಅದರಲ್ಲಿ ಭಾಗವಹಿಸಿದರು. ರಘುಪತಿ ಭಟ್ರು ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗಿದ್ದರು. ನಮ್ಮ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಕೊಡಿ ಹಬ್ಬ ಇದ್ದದರಿಂದ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಸುಕುಮಾರ್ ಶೆಟ್ಟರು ಕೂಡ ಒಂದು ಸಮಿತಿಯ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಬೆಂಗಳೂರಲ್ಲಿ ಅನಿವಾರ್ಯವಾಗಿ ಹೋಗಬೇಕಾಯಿತು. ಲಾಲಾಜಿ ಮೆಂಡನ್ರವರು ನಮ್ಮ ಮಾನ್ಯ ಕಾಪು ಶಾಸಕರು ಮತ್ತು ವಿಧಾನಸಭೆಯ ಪ್ರತಿಪಕ್ಷದ ಮುಖ್ಯ ಸಚೇತಕರಾದಂತಹ ಸುನಿಲ್ ಕುಮಾರ್ರವರು ಮತ್ತು ನಮ್ಮ ವಿಪಕ್ಷದ ನಾಯಕರಾದಂತಹ ವಿಧಾನ ಪರಿಷತ್ನಲ್ಲಿ ವಿಪಕ್ಷದ ನಾಯಕರಾದಂತಹ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಆಳವಾದ ಅಧ್ಯಯನ ಮತ್ತು ಒಳ್ಳೆಯ ಪರಿಣತಿ ಹೊಂದಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿಯವರು, ನಮ್ಮ ಹಿಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು, ಇಂಧನ ಸಚಿವರು ಆಗಿದ್ದಂತಹ ಒಳ್ಳೆಯ ಅನುಭವ ಇರುವಂತಹ ನಮ್ಮ ಮಾನ್ಯ ಸಂಸದರಾದಂತಹ ಶೋಭಾ ಕರಂದ್ಲಾಜೆಯವರು, ಈ ಹಿಂದೆ ಸಂಸದರಾಗಿದ್ದುಕೊಂಡು ಮಂತ್ರಿಗಳಾಗಿದ್ದುಕೊಂಡು ಮತ್ತು ಪಂಚಾಯತ್ಗಳಿಗೆ ಕಂಪ್ಯೂಟರನ್ನೇ ಕೊಟ್ಟಂತಹ, ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಕಾಳಜಿ ಇರುವಂತಹ ಜಯಪ್ರಕಾಶ್ ಹೆಗಡೆಯವರು, ಈ ರೀತಿ ನಮ್ಮ ಎಲ್ಲ ಮುಂಚೂಣಿಯ ನಾಯಕರು ಮೊನ್ನೆಯ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿದ್ರು. ನೀವು ಹೇಳಿದಾಗ ಖಂಡಿತ ಇದು ರಾಜ್ಯ ಮಟ್ಟದಲ್ಲಿ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಈಗ ರಾಜ್ಯ ಮಟ್ಟದಲ್ಲಿ ನೋಡೋಕೆ ಹೋದ್ರೆ ಈಗ ರೈತರ ಪರ ಹೋರಾಟಗಳು ರಾಜ್ಯ ಮಟ್ಟದಲ್ಲಿ ಆಗಿರುವಂಥದ್ದು. ಈಗ ಪ್ರೆಸೆಂಟ್ ಆಗಿ ನೋಡೋಕೆ ಹೋದ್ರೆ ಕಬ್ಬು ಬೆಳೆಗಾರರ ಹೋರಾಟ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು. ಈಗ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಇದು ಯಾಕೆ ಆಗ್ತಾ ಇಲ್ಲ ಅಂತ ಅಲ್ಲ, ಖಂಡಿತವಾಗಿ ನಾನು ಹೇಳಿದ ಹಾಗೆ ಎಲ್ಲಾದರೂ ಒಂದು ಕಡೆ ಇದು ಪ್ರಾರಂಭ ಆಗಬೇಕು. ಇದರ ಕಿಚ್ಚು ಇಡೀ ರಾಜ್ಯಕ್ಕೆ ಹಚ್ಚಬೇಕಾದ್ರೆ ಇದರ ಒಂದು ಉಪಯುಕ್ತತೆ, ಇದರ ಪ್ರಾಮುಖ್ಯತೆ ಎಲ್ರಿಗೂ ಅರಿವಾಗಬೇಕು. ಇದು ಒಮ್ಮೆಲೆ ಹತ್ತಿಕೊಳ್ಳುವಂಥದ್ದಲ್ಲ. ಈಗ ಎಸ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ ಪ್ರಶಾಂತ್ ಅಂತ. ಹೇಳಿ ಪ್ರಶಾಂತ್ ಅವರೇ. ಅಲ್ಲ, ನೀವು ಸರ್ಕಾರದ ಸವಲತ್ತು ಅಂತ ಹೇಳ್ತೀರಲ್ಲ, ಉಡುಪಿಯಲ್ಲಿ ಈಗ ಮರಳು ಸಿಕ್ಕುದಿಲ್ಲ. ಮರಳಿ ಬಡ ಜನರಿಗೆ ಇಲ್ಲಿ ಮರಳು ಇಲ್ಲ ಈಗ. ಅದರದೆಂತ ಮಾಡುದು? ಸರ್ಕಾರಿ ಬಿಡಿ ನಿಮ್ದು. ಅಲ್ಲ, ಈಗಾಗಲೇ ಈಗ ಮರಳಿನ ಬಗ್ಗೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದೆ. ಅದನ್ನ ಹೊರತುಪಡಿಸಿ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ಆಗ್ತಾ ಇರುವಂತದ್ದು ನಿಮಗೂ ಕೂಡ ಗೊತ್ತಿರುವಂತದ್ದು. ಜಿಲ್ಲಾಧಿಕಾರಿಗಳ ಯಾವಾಗ ಮಾಡುದು? ಮಳೆಗಾಲ ಬರ್ಬೇಕಾ ಇನ್ನು? ಪ್ರಶಾಂತ್ ಅವರೇ, ಇದನ್ನ ನೀವು ಆ ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ರೆ ಖಂಡಿತ ಒಳ್ಳೆದು. ನಾವು ಮಾಧ್ಯಮದವರು ನಮ್ಮ ಹತ್ರ ಮಾತಾಡುದಿಲ್ಲ. ನಾವು ಮಾಧ್ಯಮದವರು ಯಾವುದೇ ಒಂದು ವಿಷಯವಿದ್ರೆ ಸಾರ್ವಜನಿಕವಾಗಿ ಅಧಿಕಾರಿಗಳ ಕೆಲಸ ಮಾಡ್ತಿದೆ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೇವೆ. ಮೂವತ್ತು ದಿವಸ ಗಡುವು ಕೊಟ್ಟಿದ್ದಾರೆ, ಇಷ್ಟರವರೆಗೆ ಚಾಲಾಗುದಿಲ್ಲ. ಈಗ ಎಂತ ಮಾಡುದು? ಅವರಿಂದ ಗಡುವು ಕೊಡ್ತಾ ಹೋಗ್ತಾರೆ, ಇಲ್ಲಿ ಮಳೆಗಾಲ ಬರ್ತಾ ಇರ್ತದೆ. ಈಗ ನೀವು 3 ತಿಂಗಳು ಉಂಟು. 3 ತಿಂಗಳಲ್ಲೆಲ್ಲ ಪ್ರಶಾಂತ್ ಅವರೇ, ಈಗ ನಾವು ಮಾತಾಡ್ತಾ ಇರುವಂತಹ ವಿಷಯ ಸಕಾಲದ ಕಾಯ್ದೆ ಬಗ್ಗೆ. ಈಗ ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್ಕಾರದ ಕಾಯಿಲೆ ಬೇಡ ನಮ್ಗೆ, ಫಸ್ಟ್ ಮರಳು ಕೊಡಿ, ಮತ್ತೆ ಸರ್ಕಾರದ ಕಾಯಿಲೆ ಮತ್ತೆ ನೋಡುವ. ಇಲ್ಲೇ ನನ್ನ ಪ್ರಕಾರ ಸಾರ್ವಜನಿಕರು ಹೇಳುವುದಂತ, ಈಗ ಮೂಲಭೂತ ಸೌಕರ್ಯಗಳು ಯಾವ್ದಿದೆ ಅಥವಾ ಅದನ್ನ ಬಿಟ್ಟು ಸರ್ಕಾರ ಯಾವ್ದೋ ಒಂದು ಕಾಯ್ದೆಯನ್ನ ತರುತ್ತೆ, ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇಂತಹ ಒಂದು ದೊಡ್ಡ ಸಮಸ್ಯೆಗಳು ಆಗೋದಿಲ್ಲ ಅಂತ. ಅಲ್ಲ, ಇದು ಮರಳೇ ಸಿಕ್ಕುದಿಲ್ಲ ಆದ್ರೆ, ಮರಳಿ ಇದು ಆಗುದಿಲ್ಲ ಅಂತಾದ್ರೆ ಮತ್ತೆ ಸರ್ಕಾರ ಕಾಯಿಲೆ ಅದು ಬರ್ತದೆ ಇನ್ನು. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ? ಅದಕ್ಕೆ ಎಂತದಿಲ್ಲ, ಅದು ಸುಮ್ನೆ ಅದು ಸರ್ಕಾರದವರ ಅದು ನಂಬುದಕ್ಕಿಲ್ಲ. ಅದು ಓಕೆ ಸರ್, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್ ಅವರು ಪ್ರಶಾಂತ್ ಅವರು ಹೇಳುವ ಪ್ರಕಾರ ಈಗ ಮರಳಿನ ಸಮಸ್ಯೆಯನ್ನ ಕೂಡ ತಂದು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋಕೋದ್ರೆ ಈಗ ಸಾಕಷ್ಟು ಕಾರ್ಯಕ್ರಮವನ್ನ ಕೂಡ ಮಾಡಿದ್ದೇವೆ. ಈಗ ಅವರು ಹೇಳುವ ಪ್ರಕಾರ ಈಗ ನಮಗೆ ಮರಳೆ ಮುಖ್ಯವಾಗಿ ಬೇಕಾಗಿರುವಂತ ಸಿಗುವಂತಹ ಮರಳೆ ಸಿಗ್ತಾ ಇಲ್ಲ, ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಅದನ್ನ ಬಿಟ್ಟು ಈಗ
ಸಕಾಲ ಯೋಜನೆ ಬಗ್ಗೆ ಅಥವಾ ಕಾಯ್ದೆ ಬಗ್ಗೆ ಮಾತಾಡಿದ್ರೆ ಎಷ್ಟು ಪ್ರಕಾರ ಯೂಸು ಅಂತ. ಇಲ್ಲಿ ಒಂದು ಮಾತಾಡಬೇಕಾದಂಥ ವಿಷಯ ಅಂತ ಹೇಳಿದ್ರೆ, ಈಗ ಜನರಿಗೆ ಬೇಕಾಗಿರುವಂಥದ್ದು ಸರ್ಕಾರ ಯಾವುದೇ ಒಂದು ಯೋಜನೆ ತರಲಿ, ಕಾಯ್ದೆ ತರಲಿ, ಅದನ್ನು ಅನುಷ್ಠಾನಗೊಳಿಸಿದ ಮೇಲೆ ಅದು ನಮಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿದ್ರೆ ಇಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಬರೋದಿಲ್ಲ ಅಂತ ನೀವೇನು ಹೇಳ್ತೀರಾ? ಈಗ ಈಗಾಗಲೇ ಅವರು ಮರಳಿನ ಬಗ್ಗೆ ಬಹಳ ಕಾಳಜಿಯಿಂದ ಕೇಳಿದರು. ಅಂದರೆ ಜನಜೀವನಕ್ಕೆ ನೇರವಾಗಿ ತಟ್ಟುವಂಥ ವಿಚಾರಗಳ ಬಗ್ಗೆ ಇವತ್ತು ಜನ ಆಕ್ರೋಶದಿಂದ ಕೇಳ್ತಾರೆ. ಆ ಆಕ್ರೋಶ ಅವರ ಧ್ವನಿಯಲ್ಲಿ ಇತ್ತು. ನಾನು ಆಗಲೇ ಹೇಳಿದೆ, ಜನರ ತಿಳುವಳಿಕೆಯ ಮಟ್ಟ ಜಾಸ್ತಿ ಆದರೆ ಜನ ಎಲ್ಲವನ್ನು ಪ್ರಶ್ನಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ನಮಗೆ ದಿನನಿತ್ಯದ ಜೀವನಕ್ಕೆ ಕಷ್ಟ ಆಗ್ತಾ ಇದೆ. ನಾನೊಂದು ಮನೆ ಕಟ್ತಾ ಇದ್ದೇನೆ, ಮರಳು 15,000 20,000 ರೂಪಾಯಿಗೆ ನಾನು ಒಂದು ಲೋಡ್ ಮರಳನ್ನು ತರಬೇಕು ಹೇಳುವಾಗ ಅದರ ಒಂದು ಬಿಸಿ ನಮಗೆ ತಟ್ತದೆ. ಅಥವಾ ಮರಳೇ ಸಿಗುವುದಿಲ್ಲ, ನನ್ನ ಮನೆಯ ಕೆಲಸ ಅರ್ಧಕ್ಕೆ ನಿಂತಿದೆ, ಅಥವಾ ನಾನು ಕಟ್ಟಡ ನಿರ್ಮಾಣ ಹಂತದಲ್ಲಿ ಕಟ್ಟಡ ನಿಂತು ಹೋಗಿದೆ, ಕಾರ್ಮಿಕರಿಗೆ ಉದ್ಯೋಗ ಇಲ್ಲ. ಈ ರೀತಿ ಆದಾಗ ನೇರವಾಗಿ ನಮ್ಮ ದಿನನಿತ್ಯದ ಜೀವನಕ್ಕೆ ಅದರ ಒಂದು ಬಿಸಿ ತಟ್ಟಿದಾಗ ಈ ರೀತಿಯ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ಬಹುಶಃ ನಾವು ಸಕಾಲದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ, ಬಾಪೂಜಿ ಸೇವಾ ಕೇಂದ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ, ಆದರೆ ಅವರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಮರಳಿನ ಬಿಸಿ ಇನ್ನೂ ತಣ್ಣಗಾಗಲಿಲ್ಲ. ಹಾಗಾಗಿ ಇಂತಹ ಒಂದು ವಿಚಾರಗಳಿಗೆ ಜನ ಹೆಚ್ಚು ಸ್ಪಂದನ ಕೊಡ್ತಾರೆ. ಆದರೆ ಸಕಾಲ ಕಾಯ್ದೆ ಇರ್ಬೋದು, ಅದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜನಜೀವನದಲ್ಲಿಯೂ ಕೂಡ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇವತ್ತು ಯಾವುದೇ ಸರ್ಕಾರಿ ಸೇವೆಗಳು ಸಕಾಲದಲ್ಲಿ ಸಿಗದ ಇರುವಾಗ ಅದರ ಅನುಭವ ನಮಗೆ ಆಗ್ತದೆ. ಒಂದನೇದಾಗಿ ನಾವು ಯಾವುದಾದ್ರೂ ಒಂದು ಯೋಜನೆ ಕೈಗೊಳ್ಳುವಾಗ, ಅಥವಾ ನಾವು ಏನಾದರೂ ವ್ಯಾಪಾರ ಅಭಿವೃದ್ಧಿ ಮಾಡುವಾಗ, ಅಥವಾ 9/11 ಇರ್ಬೋದು. ಈಗ 9/11 ನಮಗೆ ಪಂಚಾಯತ್ ಮಟ್ಟದಲ್ಲಿ ಸಿಗುವಂಥದ್ದು. 9/11 ಕಾಲಮಿತಿಯೊಳಗೆ ಸಿಗದಿದ್ದರೆ ಏನು ತೊಂದರೆ ಆಗ್ತದೆ, ಅದು ಜನರಿಗೆ ಇವತ್ತು ಅನುಭವಕ್ಕೆ ಬಂದಿದೆ. ಹಾಗಾಗಿ ಇವತ್ತು 9/11 ಸರಿ ಇಲ್ಲ, ಕನ್ವರ್ಷನ್ ಡಿಲೇ ಆಗ್ತಾ ಇದೆ, ಇದರ ಬಗ್ಗೆ ಜನ ಆಕ್ರೋಶದ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ಈ ರೀತಿಯ ಆಕ್ರೋಶದ ಮಾತುಗಳು ಇವತ್ತು ಜನಾಭಿಪ್ರಾಯವಾಗಿ ರೂಪಣೆಗೊಂಡಾಗ, ಜನ ಆಂದೋಲನವಾಗಿ ರೂಪುಗೊಂಡಾಗ ಮಾತ್ರ ಇದರ ಬಿಸಿ ಸರ್ಕಾರಕ್ಕೆ ತಟ್ಟಲಿಕ್ಕೆ ಸಾಧ್ಯ. ಎಲ್ಲೋ ಒಂದು ಕಡೆ ಇಂತಹ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳ ಜನರ ಮನಸ್ಸಲ್ಲಿ ಅಗಾಢವಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಸರ್ಕಾರದ ಇಂತಹ ಕೆಲವೊಂದು ಯೋಜನೆಗಳನ್ನು ಜನರು ಮರೆತು ಬಿಡ್ತಾರೆ ಅಂತ. ಖಂಡಿತವಾಗಿ ಕೂಡ ಅದೇ ತಿಳುವಳಿಕೆಯ ಕೊರತೆಯಿಂದ ಜನರಿಗೆ ನಮ್ಮ ಹಕ್ಕು ಏನು, ಆ ಹಕ್ಕು ನಮಗೆ ಯಾವ ಹಂತದಲ್ಲಿ ಸಿಗಬೇಕು, ಅದು ಸಿಗಬೇಕಾದ್ರೆ ನಾವು ಯಾವ ರೀತಿ ಸರ್ಕಾರದ ಜೊತೆಗೆ ವ್ಯವಹರಿಸಬೇಕು, ಇದನ್ನು ನಮ್ಮ ತಿಳುವಳಿಕೆಯ ಮಟ್ಟ ಕಮ್ಮಿ ಆದ ಕೂಡಲೇ ನಮಗೆ ಅದರ ಬಗ್ಗೆ ಆಸಕ್ತಿ ಕಳೆದು ಹೋಗ್ತದೆ. ಒಂದು ಕಡೆ ಇಂತಹ ಸಮಸ್ಯೆಗಳಿಂದ ಜನರು ತತ್ತರ ಆಗ್ತಿದ್ದಾರೆ ಅಂತ. ಖಂಡಿತವಾಗಿಯೂ ಕೂಡ ಜನರಿಗೆ ಇವತ್ತು ಮುಖ್ಯವಾಗಿ ಈಗ ಗ್ರಾಮ ಮಟ್ಟದಲ್ಲಿ ಕಟ್ಟಡ ಲೈಸೆನ್ಸ್ ಇರ್ಬೋದು, 9/11 ಇರ್ಬೋದು, ಅದು ಸಿಗದಾಗ ಮಾತ್ರ ಜನ ವಿಚಲಿತರಾಗ್ತಾರೆ, ನಮಗೆ ಸಿಗ್ತಾ ಇಲ್ಲ ಅಂತೇಳಿ. RTC ಕೂಡ ಹಾಗೆ. ಹಿಂದೆ ತಾಲೂಕಿನಲ್ಲಿ ಉದ್ದುದ್ದದ ಸಾಲಿನಲ್ಲಿ ನಿಂತು RTCಯನ್ನು ಬಹಳ ಕಷ್ಟಪಟ್ಟು ಪಡಿಬೇಕಾಗಿತ್ತು. ಅದು ಬಾಪೂಜಿ ಸೇವಾ ಕೇಂದ್ರದಲ್ಲಿ ಗ್ರಾಮ ಮಟ್ಟದಲ್ಲಿ ಸಿಗುವಾಗ ಜನ ತುಂಬ ಸಂತೋಷ ಪಟ್ಟಿದ್ರು. ಆಗ ಈಗ ಮತ್ತೊಮ್ಮೆ ಸಾಫ್ಟ್ವೇರ್ ತೊಂದರೆಯಿಂದಾಗಿ ಈಗ ಪುನಃ RTC ಸಿಗುವುದಿಲ್ಲ. ಇಲ್ಲಿ ಒಂದು ಗಮನಿಸಬೇಕು, ಈಗ ಸಾಫ್ಟ್ವೇರ್ ತೊಂದರೆಯಲ್ಲಿ, ಕಂಪ್ಯೂಟರ್ ಸಿಸ್ಟಮ್ ತೊಂದರೆಯಲ್ಲಿ, ಅಥವಾ ಅಲ್ಲಿ ಸಿಬ್ಬಂದಿಗಳ ಕೊರತೆಯಲ್ಲಿ ಇದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗ್ಬೇಕಾದಂಥ ಸರ್ಕಾರದ ಕರ್ತವ್ಯ. ಅದು ಯಾಕೆ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದು? ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳಿದರೆ 6,000 ಪಂಚಾಯತ್ ಇದೆ. 6,000 ಪಂಚಾಯತನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಹಣಕಾಸು ವ್ಯವಸ್ಥೆ, ಅದಕ್ಕೆ ಸಿಬ್ಬಂದಿ, ಇದೆಲ್ಲವನ್ನು ಯೋಚನೆ ಮಾಡುವಾಗ ಇದೊಂದು ದೊಡ್ಡ ಯೋಜನೆ. ಆದರೆ ನಾನು ಹೇಳುವ ಪ್ರಕಾರ ಯಾವುದೇ ಒಂದು ಯೋಜನೆ ಜಾರಿಗೆ ತರಲಿ, ಮೊದಲೇ ಪೂರ್ವಭಾವಿಯಾಗಿ ಯೋಚನೆ ಮಾಡಬೇಕಲ್ವಾ. ಈ ಯೋಜನೆ ತಂದ್ರೆ ಹೀಗೆ ಮಾಡಬೇಕು, ತದನಂತರ ವರ್ಷಂಪ್ರತಿ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ ವರ್ಷನ್ಸು. ಸೊ ಹಾಗಾಗಿ ಇದಕ್ಕೆ ಮುಂದೆ ಆಗಿ ಒಂದು ಸೂಚನೆಯನ್ನು ತಗೊಳ್ಬೇಕಲ್ವಾ, ಒಂದು ಮುಂದೆ ಮುನ್ಸೂಚಿಯಾಗಿ ತಗೊಳ್ಬೇಕಲ್ವಾ ಅಂತ. ಯಾಕೆ ಈ ನಿಟ್ಟಿನಲ್ಲಿ ಅದೇ ಬಾಪೂಜಿ ಸೇವಾ ಕೇಂದ್ರ ಇವತ್ತು ಬಾಪೂಜಿ ಅವರ ಹೆಸರಿಗೆ ಒಂದು ಕಳಂಕ ತರುವಂತಹ ಒಂದು ಪ್ರವೃತ್ತಿ ಈಗ ಪ್ರಾರಂಭ ಆಗಿದೆ. ಅಂದರೆ ಬಾಪೂಜಿ ಅಂತ ಹೆಸರನ್ನೇ ಇಡಬಾರ್ದಿತ್ತು. ನಮ್ಮ ರಾಷ್ಟ್ರಪಿತನ ಹೆಸರು ಇಂತಹ ಒಂದು ವ್ಯವಸ್ಥೆ, ವಿಫಲಗೊಂಡಂಥ ವ್ಯವಸ್ಥೆಗೆ ಇಟ್ಟದ್ರಿಂದ ಇವತ್ತು ಒಂದು ಹಂತದಲ್ಲಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ 100 ಸೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಖಂಡಿತವಾಗಿ ಕೂಡ ಹಂತ ಹಂತದಲ್ಲಿ ಏರಿಸಿ ಮತ್ತು 100ಕ್ಕೆ ತರಬಹುದಿತ್ತು. ಮೊದಲ ಹಂತದಲ್ಲಿ RTC, ಆನಂತರ ಜನನ ಮತ್ತು ಮರಣ ಪ್ರಮಾಣ ಪತ್ರ, ಈ ರೀತಿ ಒಂದೊಂದಾಗಿ ಸೇವೆಗಳನ್ನು ತರಬಹುದಿತ್ತು. ಅಥವಾ ಒಂದು ಹಂತದಲ್ಲಿ ಒಂದೊಂದು ಇಲಾಖೆಯನ್ನು ಜೋಡಿಸಿ ಈ ಸೇವೆಯನ್ನು ತರಬಹುದಿತ್ತು. ಈಗಲೇ ನಾವು ಗಮನಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರು ಮೊನ್ನೆ ಸಂಪುಟ ಸಭೆಯಲ್ಲಿ ಆದ ನಿರ್ಣಯವನ್ನು ನಾವು ಪತ್ರಿಕೆಯಲ್ಲಿ ಓದಿದ್ದೇವೆ. 43 ಸೇವೆಗಳು ಸಿಗ್ತಾ ಇದ್ದವು, ಅದರಲ್ಲಿ 17 ಸೇವೆಗಳನ್ನು ಕಳಿತ ಮಾಡಿ 25 ಸೇವೆಗಳು ಮಾತ್ರ ಅಂತೇಳಿ. 43 ಸೇವೆಗಳನ್ನ ಇನ್ಕ್ಲೂಡ್ ಮಾಡುವಾಗಲೇ ಇವರು ಆಲೋಚನೆ ಮಾಡಬೇಕಿತ್ತು. ಇಂತಹ ಪುನಃ 17 ಸೇವೆಯನ್ನು ಹಿಂದೆಗೆದುಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇದೆ. ಹಾಗಾದ್ರೆ ಸರ್ಕಾರದ ದಡ್ಡತನ ಎದು ತೋರ್ತದೆ. ಖಂಡಿತ ಇದು ಪ್ಲಾನಿಂಗ್ ಅಲ್ಲಿ ಮಿಸ್ಟೇಕ್ ಇದೆ, ಇಂಪ್ಲಿಮೆಂಟೇಷನ್ ಅಲ್ಲಿ ಮಿಸ್ಟೇಕ್ ಇದೆ, ಮತ್ತು ಇದನ್ನು ಸರಿಯಾಗಿ ಅನುಷ್ಠಾನ ಮಾಡುವುದರಲ್ಲಿ ಇಲ್ಲೊಂದು ಅಬ್ಸರ್ವ್ ಮಾಡಬೇಕು. ಈಗ ಆಡಳಿತಾವಧಿಯಲ್ಲಿ ಯಾವ ಪಕ್ಷ ಇದೆ, ಸ್ವಲ್ಪ ಹೆಸರನ್ನ ಮಾಡ್ಲಿಕ್ಕೆ ಅಥವಾ ಮುಂದಿನ ಬಾರಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಈ ರೀತಿಯಾದಂತಹ ಅನುಷ್ಠಾನಗಳನ್ನ ತಗೊಂಡು ಬಂದು ಜನರನ್ನ ಯಾವುದೋ ರೀತಿಯಾಗಿ ಅಥವಾ ಅವರ ಕಡೆ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ಯಾ ಅನ್ನುವಂಥದ್ದು. ಈಗ ನಾರ್ಮಲ್ ಆಗಿ ನೋಡೋಕೋದ್ರೆ ಈಗ ಬಾಪೂಜಿ ವ್ಯವಸ್ಥೆಯಲ್ಲಿ 43 ಅಂತ ಹೇಳಿದ್ರೆ ಅದನ್ನ ಈಗ 25ಕ್ಕೆ ಮಾಡಿದ್ರು ಅಂತ. ಹಾಗಾದ್ರೆ ಅವರಿಗೆ ಮೊದಲೇ ಗೊತ್ತಿಲ್ವಾ ಈ ರೀತಿಯಾದಂತಹ ಯೋಜನೆ ತಂದ್ರೆ ಕಷ್ಟ ಆಗ್ತದೆ, ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಕೂಡ ತೊಂದರೆ ಆಗ್ಬಹುದು, ಬಾಪೂಜಿ ಕೇಂದ್ರದಲ್ಲಿ ಕೂಡ ತೊಂದರೆ ಆಗ್ಬಹುದು ಅಂತ ಇದೆಲ್ಲ ಗೊತ್ತಿದ್ದು ಕೂಡ ಯಾಕೆ ಅನುಷ್ಠಾನ ಮಾಡಲ್ಲ? ಯಾವುದೇ ಯೋಜನೆಯನ್ನ ರೂಪುಗೊಳಿಸುವಾಗ ಮಹತ್ವಾಕಾಂಕ್ಷೆ ಇರುವುದು ತಪ್ಪಲ್ಲ.
ಈಗ ಸಕಾಲ ಯೋಜನೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಓಕೆ. ಅಂದರೆ ಕಾಲಮಿತಿಯೊಳಗೆ ಎಲ್ಲ ಸರ್ಕಾರಿ ಸೇವೆಗಳು ಸಿಗಬೇಕು ಅಂತೇಳಿ. ಆದರೆ ಅದು ಅನುಷ್ಠಾನ ಹಂತದಲ್ಲಿ ಸೋಲುವಾಗ ಅದಕ್ಕೆ ಯಾಕೆ ಸೋತಿತು ಅನ್ನೋದನ್ನು ಆಗಾಗ ವಿಮರ್ಶೆ ಮಾಡಬೇಕಾಗ್ತದೆ. ಅದನ್ನು ಸರ್ಕಾರ ಹಂತದಲ್ಲೂ ಮಾಡಬೇಕು, ಅನುಷ್ಠಾನ ಹಂತದಲ್ಲೂ ಮಾಡಬೇಕು. ಹಾಗಾಗಿ ಇದು ಎರಡೂ ಹಂತದಲ್ಲಿ ಸೋತಾಗ ಒಟ್ಟು ಸರ್ಕಾರದ ವ್ಯವಸ್ಥೆಯಲ್ಲಿ ಕುಸಿತ ಪ್ರಾರಂಭ ಆಗ್ತದೆ. ಒಟ್ಟು ಜನರಿಗೆ ಸರ್ಕಾರದ ವ್ಯವಸ್ಥೆಯ ಮೇಲೆ ವಿಶ್ವಾಸ ಕುಸಿದು ಹೋಗ್ತದೆ. ಹಾಗಾಗಿ ಹೊಸ ಹೊಸ ಯೋಜನೆಗಳು ಮಾಡುವಾಗ ಜನ ಬಹಳ ಉದಾಸೀನದಿಂದ ಇದು ಬರೇ ಪತ್ರಿಕೆಯಲ್ಲಿ ಮಾತ್ರ, ಇದು ಬರೇ ಘೋಷಣೆಯಲ್ಲಿ ಮಾತ್ರ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರ ಮನಸ್ಸಿಗೆ ಬಂದಿದೆ. ಹಾಗಾಗಿ ಎಷ್ಟೋ ಒಳ್ಳೆಯ ವಿಚಾರಗಳು ಇವತ್ತು ಪ್ರಸಿದ್ಧಿಗೆ ಬರ್ತಾ ಇಲ್ಲ. ಇವತ್ತು ಎಷ್ಟೋ ಒಳ್ಳೆಯ ಯೋಜನೆಗಳಿದೆ, ಜನ ಅದರ ಹತ್ರನೇ ಹೋಗ್ತಾ ಇಲ್ಲ. ಯಾಕಂದರೆ ಆ ಯೋಜನೆ ನಮಗೆ ಖಂಡಿತ ಸಿಗೋದಿಲ್ಲ ಎನ್ನುವಂಥ ಭಾವನೆ ಜನರ ಮನಸ್ಸಲ್ಲಿದೆ. ಆದರೆ ಯಾವುದೇ ವ್ಯವಸ್ಥೆಯ ಸುಧಾರಣೆ ಆಗಬೇಕಾದ್ರೆ ಆ ವ್ಯವಸ್ಥೆಯನ್ನು ಪಡೀಲಿಕ್ಕೆ ನಮ್ಮ ಪ್ರಯತ್ನ ಏನು ಅದು ಕೂಡ ಮುಖ್ಯ ಆಗ್ತದೆ. ಈಗ ಪಂಚಾಯತ್ನಲ್ಲಿ RTC ಸಿಗುವುದಿಲ್ಲ ಅಂತ ಹೇಳಿದರೆ, ಬರೀ ಸಿಗುವುದಿಲ್ಲ ಅಂತೇಳಿ ನಾವು ಮನೆಗೆ ಪಂಚಾಯತನ್ನು ಬೈತಾ ಬಂದರೆ ಅದರಲ್ಲಿ ಏನು ಸುಧಾರಣೆ ಆಗೋದಿಲ್ಲ. ಕನಿಷ್ಠ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಅದನ್ನು ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರುವಂಥದ್ದು, ಅಧಿಕಾರಿಗಳ ಗಮನಕ್ಕೆ ತರುವಂಥದ್ದು, ಅಥವಾ ಒಂದು ಜನಾಭಿಪ್ರಾಯ ರೂಪಣೆ ಮಾಡಲಿಕ್ಕೆ ಸಹಕಾರ ಕೊಡುವಂಥದ್ದು. ಇವತ್ತಿನ ಜನ ಕೂಡ ತತ್ತರಿಸ್ತಿರೋದಕ್ಕೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಲಿ ಅಥವಾ ಅದನ್ನ ತಿದ್ದುಪಡಿ ಆಗಿರಲಿ ಮಾಡೋದಕ್ಕೆ 6 ತಿಂಗಳವರೆಗೂ ಕೂಡ ಕಾಯೋರಿದ್ದಾರೆ, 1 ವರ್ಷದವರು ಕೂಡ ಕಾಯೋರಿದ್ದಾರೆ. ಎಲ್ಲೋ ಒಂದು ಕಡೆ ಮಾಹಿತಿ ಕೂಡ ಒಂದು ಕಡೆ ಕೊರತೆಯಾದರೆ ಅಧಿಕಾರಿಗಳ ನಿರ್ಲಕ್ಷ್ಯವು ಕೂಡ ಒಂದು ಅನಿಸುತ್ತೆ. ಇದೆಲ್ಲವೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜನಪ್ರತಿನಿಧಿಗಳು ಗೊತ್ತಿದ್ರು ಕೂಡ ಅವರು ಕೂಡ ಕೆಲಸ ಮಾಡ್ತಾ ಇಲ್ಲ, ಯಾಕೆ ಅಂತ. ಅಲ್ಲ, ದೂರದರ್ಶಿತ್ವದ ಯೋಜನೆ ಯಾವುದೇ ರಾಜಕೀಯ ಪಕ್ಷದ ಎಜೆಂಡದಲ್ಲಿ ಇಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಅಧಿಕಾರಕ್ಕೆ ಬಂದ ಸಮಯದಲ್ಲಿಯೇ ಒಳ್ಳೊಳ್ಳೆಯ ಜನಪ್ರಿಯ ಯೋಜನೆಗಳನ್ನು ತರಬೇಕು, ಅದರ ಮೂಲಕ ಜನ ನಮ್ಮನ್ನು ನೆನಪಿಟ್ಕೊಳ್ಬೇಕು. ಇದು ಸಾರ್ವತ್ರಿಕವಾಗಿದೆ. ಬಹುಶಃ ಜನ ಕೂಡ ಸಾರಾಸಗಟಾಗಿ ಇಂತಹ ಯೋಜನೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಅಥವಾ ಜನ ಇದರ ವಿರುದ್ಧ ಸೆಟೆದು ನಿಂತರೆ, ನೀವು ಯಾವುದೇ ಯೋಜನೆ ತರಬೇಕಾದ್ರೆ ಅದಕ್ಕೆ ಹಣಕಾಸು ವ್ಯವಸ್ಥೆ ಇದೆಯಾ, ಅದಕ್ಕೆ ಬೇಕಾದಂತಹ ಸಿಬ್ಬಂದಿ ಇದ್ದಾರಾ, ಅದಕ್ಕೆ ಮೂಲಭೂತ ಸೌಕರ್ಯ ಇದೆಯಾ, ಇದನ್ನು ಎಲ್ಲ ಹಂತಗಳಲ್ಲಿ ಪ್ರಶ್ನೆ ಮಾಡಬೇಕು. ಇವತ್ತು ಚಿಂತಕರು ತುಂಬ ಜನ ಇದ್ದಾರೆ, ಆಡಳಿತ ವ್ಯವಸ್ಥೆಯ ಬಗ್ಗೆ ಅನುಭವಿತ ಪರಿಣತರು ತುಂಬ ಇದ್ದಾರೆ. ಅವರು ಬರೇ ಅವರವರ ಮಟ್ಟದಲ್ಲೇ ಕೂತ್ಕೊಂಡು ಮಾತಾಡಿದರೆ ಆಗೋದಿಲ್ಲ, ಅದನ್ನು ಜನರ ಮಟ್ಟಕ್ಕೆ ತರಬೇಕು. ಅದಕ್ಕೋಸ್ಕರವಾಗಿ ಈ ರೀತಿ ಯಾರಿಗೆ ಈ ಆಡಳಿತ ಸುಧಾರಣೆಯಲ್ಲಿ ಆಡಳಿತದಲ್ಲಿ ಅನುಭವ ಇದೆ, ಈ ಹಿಂದೆ IAS ಅಧಿಕಾರಿಯಾಗಿ ನಿವೃತ್ತರಾದವರು ಇರ್ಬೋದು, ಅಥವಾ ರಾಜಕೀಯದಲ್ಲಿ ಅನುಭವ ಪಡೆದವರು ಇರ್ಬೋದು, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪರಿಣತರಿರ್ಬೋದು, ಅಥವಾ ಆಡಳಿತ ಸುಧಾರಣೆಯಲ್ಲಿ ನಾನಾ ಹಂತದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಂಥ ಅಧಿಕಾರಿಗಳಿದ್ದಾರೆ. ಅವರ ಸೇವೆಯನ್ನು ಕೂಡ ಇವತ್ತು ಸರ್ಕಾರ ಬಳಸ್ಕೊಳ್ಬೇಕು. ಇವತ್ತು ಎಷ್ಟೋ ಜನ ಇನ್ನು ಯಾವುದೇ ಒಂದು ಕಾನೂನನ್ನು ಅಥವಾ ಕಾಯ್ದೆಯನ್ನು ತರೋದಿದ್ರೆ ಅವರ ಒಂದು ಸಂಭಾಷಣೆಯೊಂದಿಗೆ ಅವರ ಒಂದು ಮೆಸೇಜ್ ಅಥವಾ ಫೀಡ್ಬ್ಯಾಕ್ ಅನ್ನು ತಗೊಂಡು ಮಾಡ್ಬೋದಲ್ವಾ, ಆ ಕೆಲಸಕ್ಕೂ ಕೂಡ ಮುಂದಾಗ್ಬೋದಲ್ವಾ ಅಂತ. ಖಂಡಿತ ಮಾಡ್ಬೋದು. ಇವತ್ತು ಸರ್ಕಾರ ಇಚ್ಛೆ ಪಟ್ಟರೆ ಇವತ್ತು ಬರೇ ಸರ್ಕಾರದ ಅನುದಾನ, ಸರ್ಕಾರದ ಯೋಜನೆ, ಸರ್ಕಾರದ ವ್ಯವಸ್ಥೆ, ಜನರ ಸಹಭಾಗಿತ್ವದೊಂದಿಗೆ ಎಷ್ಟೋ ಯೋಜನೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಕಡೆಯದಾಗಿ ಸಕಾಲದ ಕಾಯ್ದೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ, ಇದರ ಒಂದು ಉಪಯೋಗವನ್ನ ಹೇಳಿ. ಸಕಾಲ ನಿಜವಾಗ್ಲಿ ಒಳ್ಳೆಯ ಕಾಯ್ದೆ. ಸಕಾಲದಿಂದಾಗಿ ಖಂಡಿತ ಕಾಲಮಿತಿಯೊಳಗೆ ಸೇವೆ ಸಿಗ್ತದೆ. ಆದರೆ ಈ ನಾಗರಿಕ ಸೇವೆಗಳ ಖಾತರಿ ಕಾಯ್ದೆಯನ್ನು ಇನ್ನಷ್ಟು ಬಲಪಡಿಸಬೇಕಾದ್ರೆ ಎಲ್ಲ ಹಂತಗಳಲ್ಲಿಯೂ ಕೂಡ ಇದಕ್ಕೆ ಒಂದು ರೀತಿಯ ಜನಾಂದೋಲನವೇ ಆಗಬೇಕು. ಜನಸಾಮಾನ್ಯರ ಮಟ್ಟದಲ್ಲಿಯೂ ಆಗಬೇಕು, ತಿಳುವಳಿಕೆ ಮಟ್ಟವೂ ಜಾಸ್ತಿ ಆಗಬೇಕು, ರಾಜಕೀಯ ಇಚ್ಛಾಶಕ್ತಿ ಕೂಡ ಜಾಸ್ತಿ ಆಗಬೇಕು. ಇದು ಎಲ್ಲವೂ ಆದಾಗ ಮಾತ್ರ ಇವತ್ತು ಸಕಾಲ ವ್ಯವಸ್ಥೆ ಮತ್ತೊಮ್ಮೆ ಬಲಗೊಳ್ಳಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ನಾನು ಹೇಳಿದ ಹಾಗೆ ನ್ಯಾಯಾಂಗ ಕೂಡ ಇದರಲ್ಲಿ ಆಸಕ್ತಿ ತೆಗೆದುಕೊಂಡು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಾಕಿದ ಬಳಿಕ ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ಚಾಟಿ ಏಟು ಬೀಸಿದರೆ ಖಂಡಿತ ಸಕಾಲ ಕಾಲಮಿತಿಯೊಳಗೆ ಕನಿಷ್ಠ ಈಗ 64 ಇಲಾಖೆಗಳಲ್ಲಿ ಏನು 8,811 ಜನ ಅಧಿಕಾರಿಗಳು ತಪ್ಪಿತಸ್ಥರಿದ್ದಾರೆ, ಅವರ ಬಗ್ಗೆ ನೇರ ಕ್ರಮ ಕೈಗೊಂಡ್ರೆ ಅದರ ಬಿಸಿ ಖಂಡಿತವಾಗಿ ಕೂಡ ಕೆಳಮಟ್ಟದ ಅಧಿಕಾರಿಗಳಿಗೆ ಮುಟ್ತದೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಚರ್ಚೆಗೆ ಒಂದು ಭಾಗವಹಿಸಿದ ಧನ್ಯವಾದ. ನಮಸ್ತೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡಿದ್ದೀರಿ. ಸಕಾಲದ ಕಾಯ್ದೆಯಲ್ಲಿ ಯಾವುದೆಲ್ಲ ಒಂದು ಕಾನೂನು ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರು ಇದರನ್ನ ಉಪಯೋಗವನ್ನು ಅಥವಾ ಇದರ ಬಳಕೆಯನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ನೋಡಿದ್ದೀರಿ. ಇಂತಹ ಅದೆಷ್ಟೋ ಕಾನೂನು ಆಗಿರ್ಬೋದು, ಸರ್ಕಾರದ ಯೋಜನೆ ಆಗ್ಬೋದು, ಜನರಿಗೆ ಮುಟ್ಟುವಲ್ಲಿ ಅಥವಾ ಜನರಿಗೆ ಅಧಿಕಾರಿಗಳ ನಿಲುವಲ್ಲಿ ಮುಟ್ಟುವಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಈ ಸಕಾಲ ಕಾಯ್ದೆ ಏನಿದೆ ಆದಷ್ಟು ಬೇಗ ಇದನ್ನು ಪುನಶ್ಚೇತನ ಮಾಡಿ ಅನುಷ್ಠಾನಕ್ಕೆ ತರಬೇಕು, ಇದರಿಂದ ಜನರಿಗೆ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ಆಶಯ. ಇದು ಈವರೆಗಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.